ನಮ್ಮ ಮತ್ತೋರ್ವ ಪ್ರಗತಿಪರ ರೈತರು ಒಳ್ಳೆ ಒಂದು ಕೃಷಿಯನ್ನು ಒಂದು ಸೈಂಟಿಫಿಕಲಿ ಒಂದು ವಿಜ್ಞಾನ ರೀತಿಯಲ್ಲಿ ಎಲ್ಲವನ್ನು ಅಳವಡಿಸ್ಕೊಂಡು ಮಾಡ್ತಕ್ಕಂಥ ನಮ್ಮ ಸುರೇಶ್ ಬಲ್ನಾಡ್ ಅವರು ತಮ್ಮೆಲ್ಲರಿಗೂ ಗೊತ್ತಿದೆ. ನಿಮ್ಮ ಇದೇ ಗ್ರಾಮದವರು. ಈಗ ಅವರು ಕಾಳು ಮೆಣಸು ಮತ್ತು ಏನು ಅಡಿಕೆ ಉತ್ತಮ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ ವೈಜ್ಞಾನಿಕ ರೀತಿಯಲ್ಲಿ ಎಲ್ಲವನ್ನು ಅಳವಡಿಸ್ಕೊಂಡು ಖಂಡಿತ ಮಾಡ್ತಿದ್ದಾರೆ. ಅವರು ತುಂಬ ಯಶಸ್ಸನ್ನು ಕಂಡಿದ್ದಾರೆ. ಸೊ ಈಗ ಅವರು ಯಾವ ಒಂದು ವಿಧಾನಗಳನ್ನು ಅನುಸರಿಸ್ತಾರೆ, ಯಾವ ಟೈಮಲ್ಲಿ ಯಾವ್ಯಾವ ಪ್ರಾಕ್ಟೀಸ್ಗಳನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ತಮಗೆ ತಿಳಿಸ್ಕೊಡ್ತಾರೆ. ಖಂಡಿತವಾಗ್ಲೂ ಕೇಳ್ಕೋಬೇಕು. ಸುರೇಶ್ ಬಲ್ನಾಡ್ ಅವರೇ, ಪ್ಲೀಸ್. ಈ ಕಾರ್ಯಕ್ರಮವನ್ನು ಸಂಯೋಜಿಸಿದವರು, ಆಮೇಲೆ ನನ್ನ ಎದುರಲ್ಲಿರುವ ಹಿರಿಯರು, ಆಮೇಲೆ ಕೃಷಿ ತಜ್ಞರಿದ್ದಾರೆ, ನಮ್ಮ ಸಂಜೀವಣ್ಣ ಇದ್ದಾರೆ, ಬಾಲ್ಯುಟ್ ಅವರಿದ್ದಾರೆ, ಆಮೇಲೆ ಅವರು ಹಿಂದೆ ಕೂತಿದ್ದಾರೆ, ಅವರನ್ನು ಸ್ವಲ್ಪ ಮುಂದೆ ಬರೆಸಿ ಡಾಕ್ಟರ್ ಯದುಕುಮಾರ್ ಸರ್ ಇದ್ದಾರೆ. ಇವರು ಎಲ್ಲರಿಗೂ, ಮುಖ್ಯವಾಗಿ ಅದರಲ್ಲಿಯೂ ಎಲ್ಲ ಕೃಷಿಕ ಬಾಂಧವರಿಗೂ ನಾನು ವಂದಿಸ್ತಾ, ನನ್ನಲ್ಲಿ ಮಾಡಿದ ಕೃಷಿಯ ಬಗ್ಗೆ ಮಾತ್ರ ನಾನು ಮಾತಾಡೋದು, ಬೇರೆ ವಿಷಯವನ್ನು ನಾನು ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಾನೇ ಮಾಡಿಕೊಂಡಂಥ ಕೃಷಿ ನನ್ನ ಅನುಭವದ ಮೇಲೆ ಸೋತು ಅಥವಾ ಸೋತು ಗೆದ್ದು ಸೋತದ್ದು ಇದೆ. ಅದನ್ನು ನಾನು ಹೇಳ್ತೇನೆ. ಮುಖ್ಯವಾಗಿ ನಾನು ಅಡಿಕೆ ಬೆಳೀತಾ ಇದ್ದೆ, ಕೊಕ್ಕೋ ಬೆಳೀತಾ ಇದ್ದೆ, ಆಮೇಲೆ ಹಣ್ಣುಗಳನ್ನು ಮಾಡಿದ್ದೆ. ರೆಡ್ ಲೇಡಿ ಇರ್ಬೋದು, ನೇಂದ್ರ ಬಾಳೆ ಇರುವ ಜಾಗದಲ್ಲಿ, ದೊಡ್ಡ ಜಾಗ ಏನಿಲ್ಲ ನಮ್ಮ ಹತ್ರ, ಮಾಡ್ತಾಯಿದ್ದೆ. ಈಗ ಸದ್ಯಕ್ಕೆ ನಾನು ಕಾಳು ಮೆಣಸಿಗೆ ಪ್ರಸಿದ್ಧಿಯಾಗಿದ್ದೇನೆ. ನಮ್ಮದು ಅಡಿಕೆಯನ್ನು ಕೇಳುವವರಿಲ್ಲ, ಬೇರೆ ವಿಷಯವನ್ನು ಕೇಳುವ ಎಲ್ಲರೂ ಕಾಳು ಮೆಣಸಿಗೆ ಯಾಕೆ ಹೀಗೆ ಪ್ರಾಮುಖ್ಯತೆ ಬಂತು ಅಂತ ಗೊತ್ತಾಗಲಿಲ್ಲ. ಮತ್ತೆ ಗೊತ್ತಾಯಿತು. ಯಾರೇ ಆಗಲಿ ಒಂದೇ ಬೆಳೆಯನ್ನು ನಂಬಿಕೊಂಡಿದ್ದರೆ ಕಷ್ಟ ಆಗೋದಿಲ್ಲ. ನಾವು ಈಗ 3 ಬೆಳೆಯಲ್ಲಿದ್ದೇವೆ. ಒಂದು ಅಡಿಕೆ, ತೆಂಗು, ಕಾಳುಮೆಣಸು. ಈಗ ನನಗೇನಾಗಿದೆ ಅಂತ ಅಂದರೆ, ಕಾಳುಮೆಣಸೇ ಪ್ರಧಾನ ಬೆಳೆಯಾಗಿದೆ. ಅಡಿಕೆಯಿಂದಲೂ ಹೆಚ್ಚು ನನಗೆ ಕಾಳುಮೆಣಸು ಆಗ್ತಾಯಿದೆ. ನಾನು ಕಾಳುಮೆಣಸನ್ನು ಎಲ್ಲ ಜೀವಂತ ಮರಗಳಲ್ಲಿಯೂ ಮಾಡಿದ್ದೇನೆ, ಕೊಕ್ಕದ ಮರದಲ್ಲಿಯೂ ಮಾಡಿದ್ದೇನೆ, ಸರಳಿ ಮರದಲ್ಲಿ ಮಾಡಿದ್ದೇನೆ, ಕಾಡು ಮರಗಳಲ್ಲಿಯೂ ಮಾಡಿದ್ದೇನೆ, ಇದರಲ್ಲಿಯೂ ಮಾಡಿದ್ದೇನೆ, ನಾನು ಟೀಕಿನಲ್ಲಿ, ಆಮೇಲೆ ಮುಖ್ಯವಾಗಿ ರಬ್ಬರಲ್ಲಿ ಮಾಡಿದ್ದೇನೆ. ರಬ್ಬರಲ್ಲಿ ಭಾಳ ಚೆನ್ನಾಗಿ ಬರ್ತದೆ. ಈಗೆಲ್ಲರೂ ರಬ್ಬರ್ ಕಡಿತಾ ಇದ್ದಾರೆ, ಅವರಿಗೊಂದು ಕಿವಿ ಮಾತಷ್ಟೇ. ಆಮೇಲೆ ಅಷ್ಟೆಲ್ಲ ಮುಗಿದ ಮೇಲೆ ಈಗ ನಾವು ಸಿಮೆಂಟ್ ಪೋಲಲ್ಲಿಯೂ ಮಾಡಿದ್ದೇವೆ. ಇದೆಲ್ಲ ಹೇಗೆ ಮಾಡಿದಿರಿ, ಯಾಕೆ ಮಾಡಿದಿರಿ ಅಂತ ಕೇಳಿದರೆ, ನಾವು ಎಲ್ಲ ಒಮ್ಮೆಗೆ ಮಾಡಿದ್ದಲ್ಲ, ಸ್ವಲ್ಪವೇ ಮಾಡಿ ಪ್ರಾಯೋಗಿಕವಾಗಿ ಮಾಡಿದ್ದು ಎಲ್ಲವನ್ನು. ಈಗ ಕಂಬದಲ್ಲಿ 2000 ಒಂದು ಸಿಮೆಂಟ್ ಕಂಬವೇ ಇತ್ತು ನಮ್ಮ ಅಂಗಳದಲ್ಲಿ, ಅದಕ್ಕೆ ಒಂದು ನಾಟಿ ಮಾಡಿದ್ದು 2016ರಲ್ಲಿ. ಇವತ್ತು ಅದರಲ್ಲಿ ಫುಲ್ ಆಗಿದೆ. ಒಂದು 6.5 ಫೀಟು ಹೀಗೆ ಆಗಲ್ಲ, 7.5 ಫೀಟ್ ಹೀಗೆ ಆಗಲ್ಲ ಇದೆ, ಫುಲ್ ಇದೆ. ಆ ಕಂಬವನ್ನು ಯೂಟ್ಯೂಬ್ ನೋಡುವವರೆಲ್ಲ ನೋಡಿದ್ದಾರೆ. ನಿನ್ನೆ ಇಲ್ಲಿಗೆ ಬಂದಂಥ ನಮ್ಮ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರು ಅವರ ಟೀಮೆಲ್ಲ ನಮ್ಮಲ್ಲಿಗೆ ಬಂದಿತ್ತು. ಈ ಕಂಬವನ್ನು ನೋಡಿದ್ದೇವೆ ಸರ್ ಅಂತ ಅಂದರು. ನಾನು ಎಲ್ಲಿ ಅಂತ ಕೇಳಿ, ಇಲ್ಲ ಸರ್ ಮಾಧ್ಯಮಗಳಲ್ಲೆಲ್ಲ ನೋಡಿದ್ದೇವೆ ಅಂತ ಖುಷಿಪಟ್ಟರು. ಅಂದರೆ ನಾವು ಇವತ್ತು ಏನು ಆಗಿದ್ದೇವೆ, ನಾವು ಕಲ್ತದ್ದು. ಈಗ 1 ವರ್ಷದ ಕೃಷಿ ಅಲ್ಲ ನಾನು ಸಣ್ಣ ಪ್ರಾಯದಲ್ಲೇ ಕೃಷಿಗೆ ನಿಂತವ. ನಾವು ಹಲವಾರು ಸಮಸ್ಯೆಗಳನ್ನು ದಾಟಿ ಬಂದಿದ್ದೇವೆ. ಅದರೊಟ್ಟಿಗೆ ಈಗಲೇ ಹೇಳಿಬಿಡ್ತೇನೆ, ಯುವಕರು ಕೃಷಿಗೆ ಬರೋದಿಲ್ಲ ಅಂತ ಬರೋದಕ್ಕೂ ನಮ್ಮ ಹತ್ರ ಉತ್ತರ ಇದೆ. ಈಗ ಯಾಕೆ ಬರೋದಿಲ್ಲ ಅಂತೇಳಿ, ನಮ್ಮ ಹತ್ರ ವ್ಯವಸ್ಥೆಗಳು ಸರಿಯಾಗಿಲ್ಲ, ರೋಡು ಊರಿಗೆ ಹೇಗೂ ಇಲ್ಲ. ಅದು ಬಿಡಿ, ನಮ್ಮ ತೋಟದಲ್ಲಿ ನಾವು ಮಾಡಿಕೊಳ್ಬೋದು. ನಾವೀಗ ನಮ್ಮ ಇಡೀ ತೋಟಕ್ಕೆ ರೋಡು ಮಾಡಿದ್ದೇವೆ. ಹಳೆ ಮರಗಳನ್ನೆಲ್ಲ ಒಮ್ಮೆ ಕಡಿದು ಒಂದು 2,500 ಅಡಿಕೆ ಮರವನ್ನು ಕಡಿದು ಹೊಸ ಸಸಿ ನಾಟಿ ಮಾಡಿ ಅದರಲ್ಲಿ ಅಡಿಕೆಯೂ ಆಗ್ತಾಯಿದೆ, ಕಾಳುಮೆಣಸು ನಾಟಿ ಮಾಡಿದ್ದೆ. ರೋಡಿನ ವ್ಯವಸ್ಥೆ ಇದೆ. ಅಂದರೆ ನಾವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಅಲ್ಲಿ ಕಂಫರ್ಟೇಬಲ್, ಅಂದರೆ ನಮಗೊಂದು ಮಾನಸಿಕ ಸ್ಥಿತಿಯಲ್ಲಿ ನಾವು ಮಕ್ಕಳನ್ನು ಕರಿಬೇಕಿದ್ರೆ ತೋಟಕ್ಕೆ ಹೊತ್ತುಕೊಂಡು ಹೋಗಬೇಕು, ಜನ ಇಲ್ಲ, ಹೇಗೆ ಸಾಧ್ಯ? ಅಂಥ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಂಡಿದ್ದೇವೆ. ಇದೆಲ್ಲ ಅತ್ಯಗತ್ಯ. ನಾನು ಯಾಕೆ ಹೇಳೋದು ಅಂತ ಹೇಳಿದರೆ, ಇದೆಲ್ಲ ಇದ್ದರೆ ನಮಗೆ ಕೃಷಿ ಜೀವನ ಸುಲಭ ಆಗ್ತದೆ. ಈಗ ನಮ್ಮಲ್ಲಿ ಎಲ್ಲಿಗೆ ಬೇಕಿದ್ದರೂ ಯಾವ ವಾಹನ ಹೋಗುವಷ್ಟು ಲಾರಿ ಹೋಗ್ತದೆ, ಎಲ್ಲವೂ ಹೋಗ್ತದೆ ಸಾಧಾರಣ ಹೆಚ್ಚಿನ ಜಾಗಕ್ಕೂ. ಇನ್ನೀಗ ರಬ್ಬರ್ ತೋಟಕ್ಕೂ ನೆಕ್ಸ್ಟ್ ಇಯರ್ಲಿ ಹೋಗುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹಾಗೆ ನನ್ನ ವಿಚಾರ ಅಷ್ಟು. ಅದರ ಮೇಲೆ ಇನ್ನು ಕಾಳುಮೆಣಸಿನ ಬಗ್ಗೆ ಮಾತಾಡ್ತೇನೆ. ನಾವು 82ರಲ್ಲಿ ಕಾಳುಮೆಣಸಿನ ಬಳ್ಳಿಯನ್ನು ಪಣಿಯೂರು, ಆವಾಗ ಪಣಿಯೂರು ಅಂತಲೇ ಇದ್ದದ್ದು, ಪಣಿಯೂರು 1 ಅಂತ ಹೀಗೆ ಹೆಸರು, ಅಂದರೆ 1, 2 ಅಂತ ಹೇಳಲಿಕ್ಕೆ ಸುಲಭ ಆಗಲಿಕ್ಕೆ ಹೇಳಿದೆ. ವಿಜ್ಞಾನಿಗಳು ಚೇಂಜ್ ಮಾಡಿದ್ದಾರೆ. ಈಗ ನನ್ನ ಹತ್ರ ಇರೋದು, ಈಗ ಹೇಳೋದಿದ್ದರೆ ಪಣಿಯೂರು 1 ಅಂತ. ಎಲ್ಲವೂ
ಅವತ್ತು ನಾವು 82ರಲ್ಲಿ ಏನು ತಂದಿದ್ದೇವೆ ಅದನ್ನೇ ಅಭಿವೃದ್ಧಿ ಪಡಿಸುತ್ತಾ ಇವತ್ತು ಇಡೀ ನಮ್ಮ ಹತ್ರ ಸಾಧಾರಣ ಒಂದು 7,000 ಬುಡದಷ್ಟು ಇದೆ ಒಟ್ಟು. ಅದು ಈಗ 2 ವರ್ಷ ಹಿಂದೆ ನಾಟಿ ಮಾಡಿದ್ದು ಇದೆ, 30-40 ವರ್ಷದ್ದು ಇದೆ. ಈ 40 ವರ್ಷದ್ದನ್ನು ನಾವು ಕೆಲವು ವೀಕ್ ಆದ್ದನ್ನು ತೆಗೆದು ಈಗ ಹೊಸ್ತು ನಾಟಿನೂ ಮಾಡ್ತಾಯಿದ್ದೇವೆ. ಅಂದರೆ ಎರಡೂ ಬೇಕು ಅಂತ ಎಲ್ಲ ಅದರಲ್ಲಿ ಸ್ವಲ್ಪ ಅರ್ಧ ಕಿಲ ಬರೋದನ್ನೆಲ್ಲ ತೆಗೆದು ಹೊಸತ್ತು ಮಾಡೋದು. ಅಡಿಕೆ ತೋಟವನ್ನು ನಾವು ಹೇಗೆ ಮಾಡಿದೆವೋ ಅದೇ ರೀತಿ. ಮತ್ತು ಅಡಿಕೆ ಮತ್ತು ಕಾಳು ಮೆಣಸಿಗೆ ಭಾಳ ಒಡನಾಟ. ಅದರೊಟ್ಟಿಗೆ ಸಾರ್ ಹೇಳಿದಾಗೆ ಅದಕ್ಕೆ ನಾವು ಏನು ಗೊಬ್ಬರ ಕೊಡ್ತೇವೆ ಎಲ್ಲ ಡಬ್ಬಲ್ ಕೊಡಬೇಕು. ಕಾಳು ಮೆಣಸನ್ನು ನಾವು ಉಪಬೆಳೆಯಾಗಿ ಅಲ್ಲ, ಪ್ರಧಾನ ಬೆಳೆಯಾಗಿ ಮಾಡಬೇಕು ಈಗ. ಯಾಕೆ ಅಂತ ಹೇಳಿದ್ರೆ ಎಲೆ ಚುಕ್ಕಿ ರೋಗ, ಹಳದಿ ರೋಗ ಇದೆಲ್ಲ ನಮ್ಮನ್ನು ತಿಂತಾ ಇದೆ. ನಮ್ಮಲ್ಲಿಯೂ ಎಲೆ ಚುಕ್ಕಿ ರೋಗ ಇಲ್ವಾ ಇದೆ. ನಾವು ಏನು ಮಾಡಿದ್ದೇವೆ ಅಂತೇಳಿದ್ರೆ ಎಲ್ಲವನ್ನು ನ್ಯೂಟ್ರಿಯೆಂಟ್ ಇರ್ಬೋದು, ಸಾವಯವ ಗೊಬ್ಬರ ಬೇಕಷ್ಟು ಕೊಡ್ತೇವೆ, ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡ್ತೇವೆ. ಮತ್ತು ಮುಖ್ಯವಾಗಿ ದಿವಸಾಗಲೂ 16ರಿಂದ 18 ಲೀಟ್ರು ಈ ಏನು ಯಾವ ಮರ ಇದೆ, ಕೊಕ್ಕೋ ಮರ ಇರ್ಬೋದು, ಸಾಗವಾನಿ ಇರ್ಬೋದು, ರಬ್ಬರ್ ಮರ ಎಲ್ಲದಕ್ಕೂ ಹೋಗುವಂಥ ವ್ಯವಸ್ಥೆ ಮಾಡಿದ್ದೇವೆ. ಅದನ್ನು ನಾವೊಂದು ಸಿಂಪಲು ಆಟೋಮೇಷನ್ ಮಾಡಿದ್ದೇವೆ. ಆಟೋಮೇಷನ್ನ ಬಗ್ಗೆ ಇವರು ಅನಂತರಾಮ್ ಅವರು ಹೇಳ್ತಾರೆ. ಮತ್ತು ನಮ್ಮದು ಅವರ ಹತ್ರ ಕೇಳಿಯೇ ಮಾಡಿದ್ದು ನಾನು, ಈ ಕಂಪನಿದು ಮಾಡಬಹುದಾ ಅಂತ. ಮಾಡಿ ಅಂತ ಹೇಳಿದರು. ಈಗ ಅವ್ರದ್ದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ, ಅದರ ಫುಲ್ ವಿವರ ಅವರು ಹೇಳ್ತಾರೆ. ಇದೆಲ್ಲ ನಮಗೆ ಅನುಕೂಲ ಆಗ್ತದೆ. ಕಾಳುಮೆಣಸಲ್ಲಿ ಅದೇ 82ರಲ್ಲಿ ನಾಟಿ ಮಾಡಿ ನಾವು ಸೋತೆವು. ಫಸ್ಟಿಗೆ ತೊಟ್ಟೆಯಲ್ಲಿ ಸಸಿ ಮಾಡಿದೆವು. 800 ತೊಟ್ಟೆಯಲ್ಲಿ ಬಂತದು. 1 ಮೀಟ್ರಿಗೆ ಇಷ್ಟು ಅಂತ ಹಣ ಕೊಟ್ಟು ತಂದದ್ದು. ಸಿಕ್ಕಿದ್ದು 100. ಅದನ್ನು ಡೆವಲಪ್ ಮಾಡಿ ನಮಗೆ 2 ಕ್ವಿಂಟಾಲು 4 ಕ್ವಿಂಟಾಲು 8 ಕ್ವಿಂಟಾಲ್ ಆಯಿತು. ಒಂದು ದಿವಸ ನೋಡುವಾಗ ಇಡೀ ತೋಟ ಹಳದಿ ಆಗ್ತಾ ಉಂಟು. ವಿಲ್ಟ್ ಅಂದರೆ ಏನಂತಲೂ ಗೊತ್ತಿಲ್ಲ. ಈಗಿನಾಗೆ ಯಾವ ವಿಷಯಗಳು ಇಲ್ಲ. ಅವಾಗ ಮೊಬೈಲ್ ಇಲ್ಲ, ಯೂಟ್ಯೂಬ್ ಇಲ್ಲ, ಯಾವುದೂ ಇಲ್ಲ. ಮೊಬೈಲ್ ಇದ್ದರೆ ಯೂಟ್ಯೂಬ್ ಇಲ್ಲಿರುತ್ತೆ. ಹಾಗೆ ಯಾವ ವಿಷಯವೂ ಇಲ್ಲ. ಆಮೇಲೆ ನಾವು 8 ಕ್ವಿಂಟಾಲ್ ಆಗೋದು 50 kg ಇಳೀತು. ಮತ್ತು 10 ವರ್ಷ ನಾನು ಅದರ ಇಂದ ಕಾಳುಮೆಣಸು ಬಳ್ಳಿ ತಗೊಳ್ಳೋದು ಅಂದರೆ ನಾವು ಹಗ್ಗ ತಗೊಂಡಾಗೆ ನಡೋದು ಅಂತ ಮಾತು ಬಂತು. ನಾನು ಅಂತಿದ್ದೆ ಇನ್ನೂ ನಡಲಿಕ್ಕಿಲ್ಲ. ಮತ್ತೇನಾಯಿತು ಅಂತಂದರೆ ನಾವು ರಬ್ಬರ್ ನಾಟಿ ಮಾಡಿದೆವು 2011ರಲ್ಲಿ. ರಬ್ಬರ್ ಮತ್ತು ಸಾಗವಾನಿ, ನೀಲಂಬೂರು ಸಾಗವಾನಿಯನ್ನು ನಾವು ಅಲ್ಲಿಂದ ತಂದು ಒಂದು 250 ಅಷ್ಟೇ. ಅದಕ್ಕಿಂತ ಮೊದಲೇ ನಾನೊಂದು ಶಿವಶಕ್ತಿಯವರದ್ದು ಒಂದು ಸ್ವಲ್ಪ ಟಿಶ್ಯೂ ಕಲ್ಚರ್ ಒಂದು 100 ಸಸಿ ತಗೊಂಡಿದ್ದೆ. ಇವತ್ತು ನನಗೆ ದುಃಖ ಆಗ್ತಾಯಿದೆ ಅದರಲ್ಲಿ. ಅಂದರೆ ಮರ ದೊಡ್ಡದಾಗಿದೆ, ಅದು ಪಲ್ಟಿ ಆಗ್ತದೆ, ಆಮೇಲೆ ಸಾಯ್ತದೆ. ಮೆಣಸೆಲ್ಲ ಉಂಟು. ಹಾಗಂತೇಳಿ ನಾವು ಯಾವುದೇ ಮರ ಯಾವುದೇ ಸಸಿ ತಗೊಳ್ಳೋದಿದ್ದರೆ ನಮಗೆ ಗೊತ್ತಿದ್ದದ್ದು ನಮ್ಮಲ್ಲಿಯೇ ಇರುವಂಥದ್ದು ಬೆಸ್ಟು. ಈ ನೀಲಂಬೂರು ಹಾಗೆ 40-50 ಫೀಟ್ ಹೋಗಿದೆ. ಕಳೆದ ವರ್ಷ ಗಾಳಿಗೆ 8-10 ಮೊಗಚಿ ಹೋಯಿತು. ಅಂದರೆ ಬೇರು ಸರಿ ಹೋಗೋದಿಲ್ಲ, ಮರ ಉದ್ದ ಹೋಗ್ತದೆ. ಈಗ ನಾವು ಅದನ್ನು ಈಗ ಟಾಪಿಂಗ್ ಮಾಡಬೇಕು ಅಂತ ಇದ್ದೇವೆ. ಯಾಕಂತೇಳಿದ್ರೆ ಸಾಗವಾನಿ ಬಗ್ಗೆ ನನಗೆ ಏನು ಅಂದರೆ ನೀವು FD ಹಾಗೆ ಅಂತ ಹೇಳ್ತಾಯಿದ್ರು. ಅದು ನಾಟಿ ಮಾಡಿದರೆ ನೀವು ಮುದುಕ ಆಗುವಾಗ ನಿಮಗೆ ಹಣ ಬರ್ತದೆ ಅಂತ. ಅದು ಶುದ್ಧ ಸುಳ್ಳು. ರೈತರನ್ನು ಮೋಸ ಮಾಡುವಂಥವರು ಸುಮಾರು ಜನ ಇದ್ದಾರೆ. ನಾನು ಯಾವುದೇ ರೈತರಿಗೆ ಎಲ್ಲಿಯೂ ಮೋಸ ಆಗುವುದನ್ನು ವಿರೋಧಿಸ್ತೇನೆ. ಮುಖ್ಯವಾಗಿ ಅದು ಯಾರೇ ಇರ್ಬೋದು, ಗೊಬ್ಬರ ಮಾಡಬಹುದು, ಒಳ್ಳೆಯವರು ಎಷ್ಟೋ ಜನ ಇದ್ದಾರೆ, ಕೆಟ್ಟವರು ಕೆಲವು ಜನ ಬಂದು ಕೆಲವು ಫೀಲ್ಡನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ನಾವು ತಿಳ್ಕೊಳ್ಬೇಕು. ಮತ್ತು ರೈತರು ಇದು ವಿಷಯ ಬೇರೆ ಹೋಗ್ತದೆ. ನಮಗೆ ಏನು ಬೇಕು, ನಾವು ಎಲ್ಲಿ ಮೋಸ ಹೋಗ್ತಾರೆ. ಅವರು ಹೇಳಿದ್ರಲ್ಲ, ವಿಜ್ಞಾನಿಗಳನ್ನು ಸಂಪರ್ಕಿಸಬೇಕು ಯಾವುದೇ ಮಾಡಬೇಕಿದ್ರೆ. ಅವು ಎಡ್ಡೆ ಹಾಪುಣ್ಣು ಅಂತ ಹೇಳಿದ್ರೆ ಎಲ್ಲವನ್ನು ಬಿಡುವುದೇ ತೋಟಕ್ಕೆ. ನಾವು ಈಗ ಸಮಗ್ರ ಕೃಷಿ ಅಂತ ಏನು ಮಾಡಿದ್ದೇವೆ. ನಮ್ಮಲ್ಲಿ ಎಲೆ ಚುಕ್ಕೆ ರೋಗ ಮೊದಲಿನಲ್ಲೂ ಇತ್ತು, ನಾನು ಸಣ್ಣದಾಗ. ಈಗಲೂ ಇದೆ, ಕಂಟ್ರೋಲಲ್ಲಿದೆ. ನಿಮ್ಮಲ್ಲಿ ಬಂದವರು ಇಲ್ಲಿ ಎಲೆ ಚೊಕ್ಕವೇ ಇಲ್ಲ, ಏನು ಮಾಡಿದ್ದೀರಿ ಅಂತ. ನಾನೇನು ವಿಶೇಷ ಏನು ಮಾಡಲಿಲ್ಲ. ವರ್ಷಕ್ಕೆ 2 ಸಲ ಬೋರ್ಡ ಬಿಡ್ತೇನೆ, ಇದೆಲ್ಲ ಮಾಡಿದೆ. ಕೊಳೆ ರೋಗ ನಮ್ಮಲ್ಲಿಯೂ ಬಂದಿದೆ. ಮತ್ತು ಕಾಳು ಮೆಣಸಿನ ಬಗ್ಗೆ ಬರ್ತೇನೆ, ಇನ್ನು ಬೇರೆ ವಿಷಯ ಮಾತಾಡೋದಿಲ್ಲ. ಟೈಮು ತುಂಬ ಇದಾಗ್ತದೆ. ಎಲ್ಲರೂ ಇಂಟ್ರೆಸ್ಟಲ್ಲಿ ಕೇಳ್ತಾ ಇದ್ದರೆ ನನಗೆ ಹೇಳಲಿಕ್ಕೂ ಸುಲಭ ಆಗ್ತದೆ. ಅದೇ 2011ರಲ್ಲಿ ನಾವು ರಬ್ಬರ್ ಮತ್ತು ಇದು ನಾಟಿ ಮಾಡಿದೆವು. ರಬ್ಬರಿಗಾಗಿ 240 ರೂಪಾಯಿ ಇತ್ತು. ರಬ್ಬರ್ ಭಾರಿ ಒಳ್ಳೆಯದು. ನಾವು ನೀರಿನ ಅಭಾವದವರು, ನಮಗೆ ಎಷ್ಟು ಬೋರ್ವೆಲ್ ತೆಗೆದರೂ ನೀರು ಸಿಗ್ತಾಯಿಲ್ಲ ಇತ್ತು. ಹಾಗೆ ರಬ್ಬರ್ ಹಾಕಿದೆವು. ರಬ್ಬರಿನ ತೋಟವನ್ನು ಕಡಿದು ರಬ್ಬರ್ ಹಾಕುವ ಪರಿಸ್ಥಿತಿಯಲ್ಲಿ ಇದ್ದೆವು ನಾವು. ಇದರ ರಬ್ಬರಲ್ಲಿ ಒಳ್ಳೆ ಚಾನ್ಸು ಅಂತ. ಅದೀಗ ಎಲ್ಲರಿಗೂ ಗೊತ್ತಾಗ್ತಾಯಿದೆ ಎಷ್ಟು ಚಾನ್ಸ್ ಆಯಿತು ಅಂತ. ಅದೇನೇ ಇರಲಿ, ನಾವು 15ಕ್ಕೆ ಆಗುವಾಗ 4 ವರ್ಷ ಆಗಿತ್ತು ರಬ್ಬರಿಗೆ. ಕಾಳುಮೆಣಸಿನ ಬಳ್ಳಿ ನಮ್ಮ ಹತ್ರ ಇತ್ತು. ಕೆಲಸದವರಿಗೆ ಕೆಲಸ ಇಲ್ಲ, ರಬ್ಬರ್ ಮರಕ್ಕೆಲ್ಲ ನಡ್ಕ ಅಂತ ಆಯಿತು. ಅವರಿಗೊಂದು ಕೆಲಸವಾಯಿತು. 2 ಸೈಡಿಂದ 2 ಬಳ್ಳಿ ನಾಟಿ ಮಾಡಿದೆ.
ಅದು ಚೆನ್ನಾಗಿ ಬಂತು. ಖಾಲಿ 200 ಮರಕ್ಕೆ ಮಾಡಿದ್ದು, ಮತ್ತು ವರ್ಷ 200 ಜಾಸ್ತಿ ಮಾಡ್ತಾ ಹೋದ್ದು. ಆದರೆ ಫಸಲು ಬರುವಾಗ ಏನಾಯಿತು ಅಂತಂದರೆ ನಾವು ನೀರಾವರಿ ವ್ಯವಸ್ಥೆ ಮಾಡಿಲ್ಲ ಆಯ್ತು ಅವಾಗ. ಈ ಸಣ್ಣ ಪ್ರಾಯದಲ್ಲಿ ಅದು ಇದರ ರಬ್ಬರಿನ ಮರದ ತೊಗಟೆಯಿಂದ ನೀರು ಎಳ್ಕೊಂಡು ಬರ್ತದೆ, ಅದರ ಪಸೆಯಿಂದ, ಅದರ ಬೇರಿನ ಮುಖ ಬೇರೆ ಕಚ್ಚಿಕೊಂಡು ಹೋಗುವಲ್ಲಿ. ಅದು ನನಗೆ ಭಾರಿ ಖುಷಿ ಆಯಿತು. ಒಳ್ಳೆಯದಾಯಿತು. ಈ ಕಾಯಿ ಆಗುವಾಗ ಇದು ಬಾಡಿ ಹಣ್ಣು ಆಗೋದು, ಎಲೆ ಬಾಡಲಿಕ್ಕೆಲ್ಲ ಶುರುವಾಯಿತು. 3 ವರ್ಷದಲ್ಲಿ ನಮಗೆ ಮೆಣಸಾಗಿದೆ ಅಲ್ಪ ಸ್ವಲ್ಪ. ನಾವಾಗ ತುಂಬ ಇಷ್ಟು ನಾವು ಟೆಕ್ನಾಲಜಿಗಳು ಯಾವುದು ಮುಂದೆ ಹೋಗಿಲ್ಲ ಆಯಿತು. ಮತ್ತು ಅದಕ್ಕೆ ಡ್ರಿಪ್ ಹಾಕಿದೆ. ಡ್ರಿಪ್ ಹಾಕಿದ ಕೂಡಲೇ ಒಳ್ಳೆಯದಾಯಿತು. ಇಡೀ ತೋಟಕ್ಕೆ ಡ್ರಿಪ್ ಹಾಕಿದೆ. ಮತ್ತೆ ಸುಮಾರು ವಿಷಯಗಳೆಲ್ಲ ಆಯಿತು. ಆಮೇಲೆ ತುಂಬ ವಿವರಿಸಲಿಕ್ಕೆ ಸಮಯ ತುಂಬ ಬೇಕಾಗ್ತದೆ, ಸ್ವಲ್ಪ ಮುಂದೆ ಹೋಗಿಬಿಡ್ತೇನೆ. ಇವತ್ತೀಗ ನಾವು ಏನು ಮಾಡಿದ್ದೇವೆ ಅಂತಂದರೆ ಅದಕ್ಕೆಲ್ಲದಕ್ಕೂ ಡ್ರಿಪ್ಪನ್ನು ತೆಗೆದು ಹಾಫ್ ಸರ್ಕಲ್ ಸ್ಪ್ರೇ ಜೆಟ್ ಅಂತ ಹಾಕಿದ್ದೇವೆ. ಹಾಫ್ ಸರ್ಕಲ್ ಸ್ಪ್ರೇ ಜೆಟ್ ಅಂದರೆ ಇದೊಂದು ಅಡಿಕೆ ಇದು ಮರ ಅಂತ ತಿಳ್ಕೊಳ್ಳಿ, ಒಂದು ಸೈಡಿಂದ ಹೀಗೆ ಬೀಳುತ್ತೆ ನೀರು. ಈಗ ಎಲ್ಲರೂ ಮಾಡಿದ್ದಾರೆ, ಎಲ್ಲರೂ ಇದೆ, ಹೆಚ್ಚಿನವರು ನಮ್ಮಲ್ಲಿ ಬಂದು ನೋಡಿದ್ರು ಎಲ್ಲರೂ ಅದಕ್ಕೆ ಹೋಗಿದ್ದಾರೆ. ಈಗ ಅದೇನಾಗುತ್ತೆ ಅಂದರೆ 16ರಿಂದ 18 ಲೀಟ್ರ್ ನೀರು ಬೀಳುವಾಗೆ, ಗಂಟೆಗೆ ಬೀಳುವಾಗೆ ಮಾಡಿದ್ದೇವೆ. ಅದು ಒಂದು ಸೈಡಿಂದ ನೀರು ಬಿದ್ದರೆ ಇಡೀ ಕವರ್ ಆಗುತ್ತೆ. ಕಾಳು ಮೆಣಸಿಗೆ ಭಾರಿ ಒಳ್ಳೆಯದಾಯಿತು. ಅದು ಕಾಳು ಮೆಣಸಿನ ಬೇರು ನೀವು ನೋಡಿ, ಅಡಿಕೆ ಬೇರಿನಾಗಲ್ಲ, ಭೂಮಿಯ ಒಳಗೆ ಹೋಗುವುದಿಲ್ಲ, ಮೇಲಿಂದ ಸ್ಪ್ರೆಡ್ ಆಗಿರ್ತದೆ. ಅದು ಹಾಕಿದ ಕೂಡಲೇ ನಮಗೆ ಒಂದೇ ವರ್ಷದಲ್ಲಿ ನಮಗೆ 10 ಕ್ವಿಂಟಾಲ್ ಮೆಣಸು ಜಾಸ್ತಿ ಆಯಿತು. ಅಂದರೆ ಎಲ್ಲ ಬೇರಿಗೂ ನೀರು ಸಿಕ್ಕಿ ಇದಾಯಿತು. ಅದರೊಟ್ಟಿಗೆ ಅಡಿಕೆಯೂ ಹಾಗೆ. ಈ ಡ್ರಿಪ್ ಹಾಕಿದರೆ ಒಳ್ಳೆಯದು, ಹೌದು. ಎಷ್ಟು ಒಳ್ಳೆಯದು ಅಂತ ಹೇಳೋದಕ್ಕಿಂತ ಅದಕ್ಕಿಂತ ಒಳ್ಳೆಯದು ಇದು. ಯಾಕಂತ ಹೇಳಿದ್ರೆ ಸುತ್ತಲೂ ಚಂಡಿ ಹಾಕೊಂಡು ಇದಾಗ್ತದೆ. ನೀವು ಡ್ರಿಪ್ ಹಾಕಿದರೆ ಸರ್, ಒಂದು ಸೈಡಲ್ಲಿ ನೀರು ಸ್ವಲ್ಪ ಕಡಿಮೆ ಆಗುವಾಗ ಒಂದು ಸೈಡಿನ ಬೇರು ಹೋಗಿದ್ರೆ ಅದು ಕುಂಬಾಗಿರ್ತದೆ, ಹುಡಿ ಆಗ್ತದೆ. ಇದು ನಾವು ಅನುಭವಿಸಿದವರು. ಈಗ ನಮಗೆ ನೀರಿಲ್ಲ ಆಯಿತು, ನೀರಿಗೂ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಈಗ ಅದನ್ನು ಹೇಳ್ತೇನೆ ನಾನು, ಯಾಕೆಂದರೆ ಅದನ್ನು ನಾನು ಹೇಳದಿದ್ದರೆ ಪೂರ್ಣ ಆಗೋದಿಲ್ಲ. ಹಾಗೆ ಕಾಳು ಮೆಣಸನ್ನು ಬೆಳೀತಾ ಇದ್ದೆ. ನೀರಿದೇನಾಯಿತು ಅಂದರೆ ನಮ್ಮ ಹತ್ರ ನೀರಿಲ್ಲ. ಒಂದು 10 ಬೋರಿಂದ ಹೆಚ್ಚು ತೆಗೆದಿದ್ದೇನೆ. ಒಮ್ಮೆ ಸಿಕ್ಕಿತು, ಗುಡ್ಡದಲ್ಲೆಲ್ಲ ತೋಟ ಮಾಡಿದೆವು, ನೀರಿಲ್ಲ. ಮತ್ತು ನಾವು ಹೋಸ್ ಪೈಪಲ್ಲಿ 4 ಬೋರಿಗೆ 2 ಕಂಪ್ರೆಸರ್ ಹಾಕಿ ಒಂದು ಮನೆಯ ಅಂಗಳದಲ್ಲಿ 2 ಲಕ್ಷ ಲೀಟರ್ನ ಟ್ಯಾಂಕ್ ಮಾಡಿ ಕಾಂಕ್ರೀಟ್ ಇದು. ಅದಕ್ಕೆ ನಮಗೆ ಪುತ್ತೂರಿದೆ ಕರೆಂಟು, ಸಿಟಿಯೇ ನಾವು. ನಮಗೆ 24 ಗಂಟೆ ಕರೆಂಟ್ ಇದ್ದರೆ 22 ಗಂಟೆ ರನ್ ಮಾಡಿದರೆ 18,000 ಲೀಟ್ರ್ ಬರ್ತಾಯಿತ್ತು. ನಮ್ಮ ತೋಟಕ್ಕೆ ಲಾಸ್ಟಿಗೆ ಫೆಬ್ರವರಿ ಶಿವರಾತ್ರಿಯವರೆಗೆ ಬೇಕಷ್ಟು ನೀರಿದೆ. ನಾನು ಮಳೆಗಾಲದಲ್ಲಿ ಕರೆಂಟ್ ಉತ್ಪತ್ತಿಯೂ ಮಾಡ್ತೇನೆ. ಕರೆಂಟ್ ಉತ್ಪತ್ತಿ ಮಾಡುವವರಿಗೆ ನೀರು ಯಾಕೆ ಇಲ್ಲ ಅಂತ ಕೇಳ್ತಾರೆ. ಅದು ವಿಷಯ ಅಷ್ಟೇ. ಮೇಲ್ನೀರು ಬೇಕಷ್ಟಿದೆ ಭೂಮಿದು, ಫೆಬ್ರವರಿಯಿಂದ ಕಡಿಮೆ ಆಗ್ತದೆ. ಹಾಗೆ ನಾನು ಕೃಷಿ ಹೊಂಡ ಮಾಡಿಸಿದೆ. ಒಂದು ಹೊಂಡ ಮಾಡಿಸಿದೆ 18 ಲಕ್ಷದ್ದು, ತುಂಬ ಪ್ರಯೋಜನ ಆಯಿತು. ಆಮೇಲೆ 10 ಲಕ್ಷದ್ದು ಮಾಡಿಸಿದೆ. 23ರಲ್ಲಿ ಅದು 2 ಸಾಕಾಗಲಿಲ್ಲ. ಹಾಗೆ ಬೇರೆ ಕಡೆಯಿಂದ ಟ್ಯಾಂಕರಲ್ಲಿ ನೀರು ತಂದು ತೋಟಕ್ಕೆಲ್ಲ ಹಾಕಿದೆ. ನಮಗೆ ವ್ಯವಸ್ಥೆ ಇತ್ತು. ಅಂದರೆ ಈ 2 ಲಕ್ಷ ಲೀಟರು ಟ್ಯಾಂಕ್ ಕಾಂಕ್ರೀಟ್ ಇದೆಯಲ್ಲ, ಅಲ್ಲಿಂದಲೇ ನಮ್ಮ ಇಡೀ ತೋಟಕ್ಕೆ ನೀರು ಹೋಗುವಂಥದ್ದು. ಅದರೊಳಗೆ ಸಬ್ಮರ್ಸಿಬಲ್ ಇಟ್ಟಿದ್ದೇವೆ, ಆಟೋಮೇಷನ್ನು ಎಲ್ಲವೂ ಅಲ್ಲಿ ಆಗುವಂಥದ್ದು. ಅದಕ್ಕೆ ಹಾಕಿದೆವು. ಹಾಗೆ 23ರಲ್ಲಿ ನಾವು ನೀರು ಕಡಿಮೆ ಆದ ಕೂಡಲೇ ಈಗ 24ರಲ್ಲಿ 25 ಲಕ್ಷ ಲೀಟ್ರಿದ್ದು ವಾಪಸ್ ಹೊಸ್ತು ಮಾಡಿದೆವು. ತೆಂಗಿನ ತೋಟ ಕಡಿದು ಮಾಡಿದ್ದು. ಅದು ಮೊದಲು ಅಡಿಕೆ ತೋಟ ಕಡಿದು ಮಾಡಿದ್ದು. ನಮ್ಮದೆಲ್ಲ ಕೃಷಿಯಾಗಿತ್ತು. ಈಗ 18 ಲಕ್ಷ ಇದ್ದದನ್ನು 30 ಲಕ್ಷಕ್ಕೆ, ಈಗ ನಾಳೆ ಆಗ್ತದೆ ಅದು ಲೇಯಿಂಗು, 30 ಲಕ್ಷಕ್ಕೆ ವಸ್ತು ಮಾಡ್ತಾ ಇದ್ದೇವೆ. ನಮಗೆ ಈಗ ನಮ್ಮ ಕೃಷಿ ಒಳ್ಳೆಯದಾಗಲಿಕ್ಕೆ ಕಾರಣ ನೀರು, ಮೇಲ್ಮೈ ನೀರು, ಬೋರಿನ ನೀರಲ್ಲ. ನಮ್ಮ ಮಣ್ಣು ಪರೀಕ್ಷೆಯು ಎಲ್ಲವೂ ಚೆನ್ನಾಗಿದೆ. ನಮಗೆ ಈಗ ಈ ರೀತಿ ನಾವು ಲೆಕ್ಕ ಪ್ರಕಾರ ಬುಡಕ್ಕೆ ಮಾತ್ರ ನೀರು ಹಾಕಿದರೆ ಜೂನ್ 20 ಬೇಕಷ್ಟು, ಈಗ ಎಷ್ಟು ಹಾಕ್ತೇವೆ ಅಷ್ಟು ಹಾಕುವಷ್ಟು ನೀರು ಕಣ್ಣಿಗೆ ಕಾಣುವ ನೀರಿರ್ತದೆ. ಹಾಗಾದ ಕಾರಣ ನೀರಿಲ್ಲದವರು ಯಾರೂ ಭಯಪಡಬೇಕಾಗಿಲ್ಲ. ಇದಕ್ಕೆಲ್ಲ ಇಲಾಖೆಯಿಂದ ಸಬ್ಸಿಡಿಗಳೆಲ್ಲ ಸಿಗ್ತದೆ, ಎಲ್ಲ ತಗೊಳ್ಳಿ. ಮಾಹಿತಿಯ ಕೊರತೆ ಇದೆ ಕೆಲವರಿಗೆ, ಜಲಭಾಗ್ಯ ಇದೆ, ಮತ್ತು ಹಾರ್ಟಿಕಲ್ಚರಲ್ಲಿದೆ, ಕೃಷಿ ಇಲಾಖೆಯಲ್ಲಿದೆ, ಎಲ್ಲ ಅದನ್ನು ತಗೊಳ್ಳಿ ಕೃಷಿಕರೆಲ್ಲರೂ. ಅದೇ ರೀತಿ ಈಗ ನಾವು ನೀರಲ್ಲಿಯೂ ಸ್ವಾವಲಂಬಿಯಾಗಿದ್ದೇವೆ, ಎಲ್ಲ ವಿಷಯದಲ್ಲಿ ಸ್ವಾವಲಂಬಿ ಆಗಿದ್ದೇವೆ. ಆಗಲಿಕ್ಕೆ ಎಷ್ಟು ಕಷ್ಟ ಇತ್ತು ಅಂತ ಹೇಳೋದನ್ನು ಅಂದರೆ ಅವರು ಕೃಷಿ ಮಾಡುವವರು ಎಲ್ಲ ಸ್ವಲ್ಪ ಕಷ್ಟಪಟ್ಟರೆ, ಕಷ್ಟ ಅಂತಲ್ಲ, ನಮ್ಮ ಉದ್ಯೋಗ ಮಾಡೋದು ನಮ್ಮ ಕರ್ತವ್ಯ, ಅದನ್ನು ಚೆನ್ನಾಗಿ ಮಾಡಿದರೆ. ಇವತ್ತು ನನ್ನನ್ನು ಹೇಗೆ ಇಲ್ಲಿಗೆ ಕರೆದಿದ್ದೀರಿ ಅಂದರೆ ಅವರು ಪ್ರಗತಿಪರರು ಅಂತ, ನಾವು ಪ್ರಗತಿಪರರು ಅಂತ ಹೇಳಿ ಆಗಲಿಕ್ಕೆ ಬೇಕಾಗಿ ಮಾಡಿದ್ದಲ್ಲ. ಇದು ಆಗ್ತಾ ಹೋದದ್ದು. ನಮಗೊಂದು ಛಲ ಇತ್ತು ಮಾಡಬೇಕಂತ. ಇವತ್ತು ಇಲ್ಲಿಂದ ಹೋದರೂ ನಾನು ಹೋಗೋದು ತೋಟಕ್ಕೆ. ಅಂದರೆ ಅಷ್ಟು ಜನನೂ ಬರ್ತಾರೆ, ಹೋಗ್ತಾರೆ, ಎಲ್ಲ ಇದೆ. ಇದು ದುಡ್ಡಿದ್ದ, ಮೊನ್ನೊಂದು ಮಾತು ಬಂತು, ಹೇಳಬೇಕೋ ಬೇಡೋ ಅಂತ ಗೊತ್ತು, ದುಡ್ಡಿದ್ದವರಿಗೆ ಆದೀತು ಅಂತ. ನಾವು ದುಡ್ಡಿದ್ದು ಯಾವುದನ್ನು ಮಾಡಿದ್ದಲ್ಲ. ಇವತ್ತು ದುಡ್ಡು ಆಗಿರ್ಬೋದು, ಯಾವುದರಿಂದ ಆಯಿತು? ನಾವು ಶ್ರಮದಿಂದ ಆಯಿತು.
ಕೃಷಿಕರಿಗೂ ಆ ಮರ್ಯಾದೆ ಇದೆ, ಶ್ರಮ ಮಾಡಿದರೆ ಎಲ್ಲರಿಗೂ ಇದೆ. ಇದು ಯಾರೋ ಎಲ್ಲ ಬರ್ತಾರೆ ನಮಗೆ, ದೊಡ್ಡ ದೊಡ್ಡ ವಿವೇಕ ಯಾಕೆ ಬರ್ತಾರೆ? ನಮ್ಮ ಹತ್ರ ಏನೋ ಸ್ಪೆಷಲ್ ಇದೆ. ಹಾಗೆ ಪ್ರತಿಯೊಬ್ಬರು ಕೃಷಿಕರು ಕೃಷಿಯ ಬಗ್ಗೆ ಏನು ವಿಜ್ಞಾನಿಗಳಿರ್ಬೋದು, ಗೊತ್ತಿದ್ದ ಕೃಷಿಕರೇ ಇರ್ಬೋದು, ಅಂದರೆ ಕೃಷಿ ಮಾಡಿದವರು, ಅವರನ್ನೆಲ್ಲ ನೋಡಿ. ಮತ್ತೊಂದು ಮಾತು ಇಲ್ಲಿ ಮುಖ್ಯವಾಗಿ ಹೇಳ್ತೇನೆ, ಅದಾಗುವುದಿಲ್ಲ ಅಂತೇಳಿ ಹೇಳಿದರೆ ಯಾರು ಹೇಳಬೇಕು? ಮಾಡಿದವ ಹೇಳಬೇಕು. ಕಂಬ ಬಿಸಿ ಆಗ್ತದೆ, ನನ್ನ ಹತ್ರ 700 ಕಂಬ ಇದೆ, ಕಂಬ ಬಿಸಿ ಆಗ್ತದೆ, ಪೆಪ್ಪರ್ ಅದಕ್ಕೆ ಬಿಸಿಗೆ ಆಗೋದಿಲ್ಲ. ನಾನು ಇಲ್ಲಿ ಸಿಂಪಲಾಗಿ ಹೇಳ್ತೇನೆ, ನೀವು ಹೊರಗೆ ಸಿಮೆಂಟ್ ಇದು ಕರೆಂಟ್ ಕಂಬ ಇರ್ಬೋದು, 10 ಗಂಟೆಗೆ ಹೋಗಿ ಅದನ್ನೊಮ್ಮೆ ತಬ್ಬಿಕೊಳ್ಳಿ, ಇಲ್ಲಂದರೆ ಮುಟ್ಟಿ ಮೇಲೆ ತಬ್ಬಲಿಕ್ಕೆ ಆಗೋದಿಲ್ಲ. ಮತ್ತು 12 ಗಂಟೆಗೆ 3 ಗಂಟೆಗೆಲ್ಲ ನೋಡಿ, ನಿಮಗೆ ಅಟ್ಮಾಸ್ಫಿಯರ್ ಎಷ್ಟು ಬಿಸಿ ಇದೆ ಅಷ್ಟೇ ಇರುತ್ತೆ. ಅದರ ಬದಲು ನೀವೊಂದು ನೆಲದಲ್ಲಿ ಅಡ್ಡ ಹಾಕಿದರೆ ಅದು ಹೀಟ್ ಆಗುತ್ತೆ. ಏನು ಸಿಂಪಲು. ತುಂಬ ಜನ ಹೇಳಿದ್ರು ನಮ್ಮ ಮೊದಲೇ ಮಾಡ್ತಿದ್ದೆ ಸರ್, ಅದು ಬಿಸಿ ಆಗ್ತಿತ್ತು ಅಂತ. ಮತ್ತೊಂದು ಮಾತು, ಕಂಬ ಹಾಕೋದಿದ್ದರೆ ಸ್ವಲ್ಪ ಶೇಡ್ ಇದ್ದಲ್ಲಿ ಹಾಕಿ, ಬಟ್ಟ ಬಯಲಲ್ಲಿ ಹಾಕಬೇಡಿ. ನಾನು ಹಾಕಿದ್ದೇನೆ, ರಬ್ಬರ್ ತೋಟದಲ್ಲಿಯೂ ಹಾಕಿದ್ದೇನೆ, ಈಗ ಸತ್ತಲ್ಲಿಗೆ ತೋಟದ ಒಳಗೂ ಹಾಕಿದ್ದೇನೆ, ಅಂಗಳದಲ್ಲಿಯೂ ಇದೆ. ಇಡೀ ಹೀಗೆ ಇರುವ ಫುಲ್ಲು ಓಪನ್ ಏರಿಯಾದಲ್ಲಿ ಹಾಕಿದರೆ ಸ್ವಲ್ಪ ಶೇಡೆಲ್ಲ ಮಾಡಬೇಕಾಗಿತ್ತು. ಮತ್ತು ಒಂದು ಕಂಬಕ್ಕೆ ರೆಗ್ಯುಲರು ದಿವಸಗಳು ನೀರು ಕೊಡಬೇಕು, ಬಿಸಿಲಿದ್ದರೂ ಏನೂ ಆಗೋದಿಲ್ಲ. ಗೊಬ್ಬರ ಕೊಡಬೇಕು, ಸಾವಯವ ಗೊಬ್ಬರ ಕೊಡಬೇಕು. ಸಣ್ಣ ಸಸಿಗಳಿಗೆ ನೀವು ನ್ಯೂಟ್ರಿಯೆಂಟ್ಗಳನ್ನು ಸ್ಪ್ರೇ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತ ಇಲ್ಲ. ಹಾಗೆ ನಾನು ಕಾಳುಮೆಣಸು ಹಾಗೆ ನಮ್ಮಲ್ಲಿ ವೃದ್ಧಿ ಆಯಿತು. ಅದೇ ರೀತಿ ಈಗ ಸುಮಾರು ವಿಷಯಗಳಿದೆ. ನಾನು ಎಲ್ಲವನ್ನೂ ಅವತ್ತು ತೊಟ್ಟೆಯಲ್ಲಿ ಮಾಡಿ ನನಗೆ 100 ಸಸಿ ಆಯಿತಲ್ಲ, ಆಮೇಲೆ ನಾನು ಎಂದೂ ತೊಟ್ಟೆಗೆ ಹೋಗಿಲ್ಲ. ತೊಟ್ಟೆ ಅಂದರೆ ನೀವು ಬುಟ್ಟಿ ಅಂತ ಹೇಳ್ತಾರೆ ಕೆಲವು. ನಾವು 1 ಮೀಟರಿನ ರನ್ನರ್ಸ್ ಬಳ್ಳಿಯನ್ನು ತೆಗೆದು 1 ಅಥವಾ 3 ನಾವು ಅರ್ಧ ಮೀಟರ್ನ ಪೀಸ್ ಮಾಡಿ ಅಡಿಕೆ ಮರದ ಬುಡದಲ್ಲಿ ಹೀಗೆ ವಿಡಿಯೋ ಎಲ್ಲ ಮಾಡಿದ್ದೇನೆ ನಾನು. ಮಲಗಿಸಿ 3 ಗಂಟೆ ಮಣ್ಣಿನ ಒಳಗೆ ಹಾಕಿ ಮರಕ್ಕೆ ಪ್ಲ್ಯಾಸ್ಟಿಕ್ ಹಗ್ಗದಿಂದಲೇ ಕಟ್ಟೋದು. ಪ್ಲ್ಯಾಸ್ಟಿಕ್ ಹಗ್ಗದಿಂದ ಕಟ್ಟಿದರೆ ವಾತಾವರಣ ಹಾಳಾಗ್ತದೆ, ಮಳೆ ಬೀಳ್ತದೆ. ಅದಕ್ಕೂ ನಮ್ಮ ಹತ್ರ ಉತ್ತರ ಇದೆ. ಅಂದರೆ ನೀವು ಹುರಿ ಹಗ್ಗದಿಂದ ಕಟ್ಟಿದರೆ ಏನಾಗುತ್ತೆ? ಒಂದು ಮಳೆ ಬಂದು 2 ಮಳೆ ಬಂದು ಅಂದರೆ ಅದು ಕುಂಬಾಗಿ ಹೋಗ್ತದೆ. ಇದು ನಮಗೆ 5 ವರ್ಷ ಕಳೆದ್ರು. ನಾವು ಈ ವರ್ಷ 6 ಜನ ಕೆಲಸದವರು 5 ದಿವಸ ಕಟ್ ಮಾಡಿ ತೆಗೆದಿದ್ದಾರೆ. 5 ವರ್ಷದ ಬಳ್ಳಿಗೆ ಇಷ್ಟೇ ಎತ್ತರಕ್ಕೆಲ್ಲ ಕಟ್ಟಿದ್ದನ್ನು ತೆಗೀರಿ ಅಂತ ಎಲ್ಲ ಒಂದು ಇಷ್ಟಿಷ್ಟು ಉದ್ದಕ್ಕೆ ಕಟ್ಟಿದ್ದೇವೆ. ಅಂದರೆ ಅದು ಇಲ್ಲದ್ರೆ ಗಾಳಿ ಇದಕ್ಕೆ ಕಟ್ಟಬೇಕು. ಮುಖ್ಯವಾಗಿ ಕಾಳುಮೆಣಸಿಗೆ ಬಳ್ಳಿಯಿಂದ ಅದು ನಾವು ಎಷ್ಟು ಗ್ರೋತ್ ಬಂತೋ ಅಷ್ಟು ಕಟ್ಟ ಹಾಕಬೇಕು. ಹಾಗೆ ಅದರಿಂದ ಕಟ್ತೇವೆ. ಕಟ್ಟುವಾಗಲೂ ಸಹ ಹಾಗೆ ನೀವು ಮರದಿಂದ ದೂರ ನಡಿ, 1.5 ಫೀಟ್ ದೂರ ನಡಿ ಹೀಗೆಲ್ಲ ಹೇಳ್ತಾರೆ. ಅದು ಯಾವುದೂ ಅಗತ್ಯ ಇಲ್ಲ. ಮರದ ಬುಡದಲ್ಲಿಯೇ ನಡಿ. ಅಷ್ಟನ್ನು 3 ಗಂಟನ್ನು ಮಲಗಿಸಿ ಮರಕ್ಕೆ ಟಚ್ ಮಾಡಿಕೊಂಡೇ ನಾಟಿ ಮಾಡಿ. ಸಣ್ಣ ವಿಷಯ. ಯಾಕಂತ ಹೇಳಿದ್ರೆ ಹಂದಿ ಬಂತು, ಅಡಿಕೆ ಗೊನೆ ಬಿತ್ತು, ಸೋಗೆ ಬಿತ್ತು, ಯಾವುದೂ ಏನೂ ಆಗೋದಿಲ್ಲ. ಅದೆಲ್ಲ ಒಳ್ಳೆಯದಾಗ್ತದೆ. ಸುಮಾರು ವಿಷಯಗಳಿದೆ, ಸಣ್ಣ ಸಣ್ಣ ವಿಷಯ. ಈಗ ನಾವೇನು ಅದರಲ್ಲಿ ದೊಡ್ಡ ಇದಲ್ಲ. ನೋಡ್ತಾ ಅನುಭವದಲ್ಲಿ ತೆಂಗಿನಕಾಯಿ ಬಿದ್ದು ಮೆಣಸಿನ ಬಳ್ಳಿ ತುಂಡಾಯಿತು, ಹಂದಿಗಳು ಓಡುವಾಗ ತುಂಡಾಯಿತು. ಇದಕ್ಕೇನು ಪರಿಹಾರ? ಅದು ಏನಾಗೋದಿಲ್ಲ. ಹಾಗೆ ನೀರಾವರಿ ವ್ಯವಸ್ಥೆ ಎಲ್ಲ ಮಾಡ್ತೇವೆ. ಮತ್ತು ಸುಮಾರು ವಿಷಯಗಳಿದೆ. ಒಂದೊಂದು ಹೋದರೆ ತುಂಬ ಆಗ್ತದೆ. ಮತ್ತು ಇನ್ನೂ ನೀವು ಮೋಸ್ಟ್ಲಿ ಕ್ವಶ್ಚನ್ ಕೇಳೋದೇ ಒಳ್ಳೆಯದು. ಎಷ್ಟು ಕ್ವಶ್ಚನ್ ಕೇಳಿದ್ರು ನನಗೆ ಗೊತ್ತಿದ್ದನ್ನು ಹೇಳ್ತೇನೆ. ಇದರೊಟ್ಟಿಗೆ ಇನ್ನೊಂದು ಮಾತು ಹೇಳ್ತೇನೆ ನಾನು. ರಬ್ಬರಿಗೆ 1 ನಿಮಿಷ, ಅದೊಂದು ಕಂಪ್ಲೇಂಟ್. ನನ್ನ ಹತ್ರ ಒಂದು 200 ಮೇಲೆ ತೆಂಗಿದೆ. ಪ್ರತಿ ತೆಂಗಿನ ಮರಕ್ಕೂ ನಾಟಿ ಮಾಡಿದ್ದೇನೆ 6 ಬಳ್ಳಿ. ಇವತ್ತು ಒಂದು ತೆಂಗಿನ ಮರದಲ್ಲೇ ನನಗೆ 5 ರಿಂದ 8 kg ಒಣಗಿದ ಕಾಳುಮೆಣಸು ಸಿಗ್ತದೆ. ಎಲ್ಲರೂ ಕೇಳ್ತಾರೆ ತೆಂಗಿನಕಾಯಿ ಹೇಗೆ ತೆಗಿತೀರಿ ಅಂತ. ತೆಂಗಿನಕಾಯಿ ಯಾಕೆ ತೆಗಿಬೇಕು ಅಂತ ನಾನು ಕೇಳ್ತಾ ಇದ್ದೆ. ತೆಂಗಿನಕಾಯಿಗೆ ನಾವು ಈ ವರ್ಷ ರೇಟ್ ಬಂದಿದೆ, ಇಲ್ಲಂದರೆ ಬಿದ್ದು ಸಿಗ್ತದೆ, ಹಂದಿ ತಿಂತದೆ. ಹಂದಿ ಅದನ್ನು ತಿಂದರೆ ನಮ್ಮ ಬೇರೆ ಗೊಬ್ಬರವನ್ನು ಅದು ಒಕ್ಕಲಿಕ್ಕೆ ಹೋಗೋದಿಲ್ಲ, ಅದು ಬದುಕಬೇಕಲ್ಲ. ಹಾಗೆ ಅದು ನಾವು ಟ್ಯಾಪಿಂಗಿನ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ಅದು ಗೊತ್ತಾಯ್ತು ನನಗೆ. ರಬ್ಬರ್ ಟ್ಯಾಪಿಂಗ್ ನಾನು 1 ವರ್ಷ ಮಾಡಿಸಿದೆ. ಅವರು ಹೊತ್ತಲ್ಲದ ಹೊತ್ತಿಗೆ ಬರೋದು. ಅವರು ನಮ್ಮ ಹತ್ರ ಅಷ್ಟೇ ಇಲ್ಲ. ನೀವು ಕ್ವಶನ್ ಕೇಳಿ ಹೇಳ್ತೇನೆ. ಟ್ಯಾಪಿಂಗ್ ನಿಲ್ಲಿಸ್ಬೇಕಾದ್ರೆ ನಮಗೆ ಒಳ್ಳೆ ಹಾಲು ಬರ್ತದೆ, ರಬ್ಬರ್ ಉತ್ಪಾದನೆ ಜಾಸ್ತಿ ಉಂಟು, ಅದಕ್ಕೆ ನೆಟ್ರೆ ಹೇಗಾದೀತು ಅಂತ ಹೇಳಿ. ನಿಮಗೆ ರಬ್ಬರಲ್ಲಿ ಉತ್ಪಾದನೆ ಎಷ್ಟು ನಿಮಗೆ ಗೊತ್ತು ಎಷ್ಟು ಉಂಟು ಅಂತ. ನಾನು ಕೇಳೋದಿಲ್ಲ ಉತ್ಪಾದನೆ ಎಷ್ಟು ಉಂಟು ಅಂತ. ಆದರೆ ರಬ್ಬರಿನ 4 ರಿಂದ 5 ಪಾಲು ಉತ್ಪಾದನೆ ಇದರಲ್ಲಿ ಬರ್ತದೆ. ನಿಮಗೆ ಜನ ಇದ್ದರೆ ಟ್ಯಾಪಿಂಗ್ ನಿಲ್ಲಿಸಿ ಇದನ್ನು ಹಾಕ್ಬೋದು. ಟ್ಯಾಪಿಂಗ್ ನಿಲ್ಲಿಸದೆ ಹಾಕ್ಬೋದು. ನಾವು ರಬ್ಬರ್ ಆಗೋದಿಲ್ಲ. ಹಾಗಾದರೆ ಏನು 2 ಒಟ್ಟೊಟ್ಟಿಗೆ ಆಗೋದಿಲ್ಲ. 2 ಒಟ್ಟೊಟ್ಟಿಗೆ ಬೇಸಿಗೆ ಕಾಲದಲ್ಲಿ ಆಗ್ತದೆ. ಮಳೆಗಾಲದಲ್ಲಿ ಅದಕ್ಕೆ ನಿಮಗೆ ಶೇಡ್ ಎಂಥದ್ದು ಏನು ಹೇಳೋದು ಅದಕ್ಕೆ ರೈನ್ ಗಾರ್ಡ್ ಹಾಕಲಿಕ್ಕೆ ಆಗೋದಿಲ್ಲ. ಬೇಸಿಗೆಯಲ್ಲೇ ನಮ್ಮಲ್ಲಿ ಮಾಡಿದ್ದು. ಆದರೆ ಬೇಸಿಗೆಯಲ್ಲಿ ಮಾಡುವಾಗಲೂ ನಿಮಗೆ ಒಂದೇ ಸೈಡ್ ಅಂತಲ್ಲ, ಯಾವ ಸೈಡಲ್ಲಿ ಮೆಣಸಿನ ಬಳ್ಳಿ ದಪ್ಪ ಆಗಿರ್ತದೆ ಅದನ್ನು ಹಗ್ಗದಲ್ಲಿ ಕಟ್ಟಿ ಒಂದು ಸೈಡಿಗೆ ಮಾಡಿ ಮಾಡ್ತಾರೆ. ಅದು ನಿಮಗೆ ಸ್ಕಿಲ್ಡ್ ಜನ ನಿಮ್ಮ ಹತ್ರ ಇದ್ದರೆ ಮಾಡ್ಬೋದು. ಜನ ಇಲ್ಲ ಅಂತ ಹೇಳಿ, ಜನ ಇಲ್ಲ,
ಕಮ್ಮಿ ಮರ ಇರೋದು ಅಂಥವರೆಲ್ಲ ಮೆಣಸಿಗೆ ಧಾರಾಳ ಹೋಗ್ಬೋದು. ನೀರು ಕೂಡ ಕೊಡಬೇಕು ಅದಕ್ಕೆ ರಬ್ಬರಿಗೆ. ಎಲ್ಲದಕ್ಕೂ ಕಾಳು ಮೆಣಸಿಗೆ ನೀರು ಕೊಡಲೇಬೇಕು. ಮತ್ತು ಸಾವಯವ ಗೊಬ್ಬರ ದಲ್ಲಿ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಖಂಡಿತ ಆಗೋದಿಲ್ಲ. ಇಂಟಿಗ್ರೇಟೆಡ್ ಅಂದರೆ ಕೆಮಿಕಲ್ಲು ಎಲ್ಲವೂ ಕೊಡಬೇಕು. ಹಾಗಿದ್ರೆ ಮಾತ್ರ ಆಗ್ತದೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ನೋಡಿ ನಮ್ಮ ಅಭಿಮಾನಿಯೊಬ್ಬರು, ನಾನು ಎಲ್ಲಿ ಮಾತಾಡೋದಿದ್ರು ಬರ್ತಾರೆ ಅವರು. ಅಲ್ಲೇ ಅಲ್ಲ ಸರ್ ಕಾಳುಮೆಣಸು ಹಣ್ಣು ಕೊಯ್ದು ಮಾಡಬೇಕಾ ಅಲ್ಲ ಒಟ್ಟಿಗೆ ಕೊಯ್ಬೋದು ಅನ್ನೋದು ಅದು ಪ್ರಶ್ನೆ ಈಗ. ಇದಕ್ಕೆ ಈಗ ನಾನು ಉತ್ತರಿಸಲಿಕ್ಕೆ ಕಷ್ಟ. ಮೊದಲೇ ನಾನು ಹೇಳ್ತಾ ಇದ್ದೆ ಕಾಳು ಮೆಣಸನ್ನು ಹಣ್ಣಾದಾಗೆ ಕೊಯ್ಯಿರಿ ಅಂತ. ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ರಬ್ಬರ್ ಮರದಲ್ಲಿ ತುಂಬ ಎತ್ತರಕ್ಕೆ ಹೋಗಿದೆ. 2 ಸಲ 3 ಸಲ ಹತ್ತಲಿಕ್ಕೆ ಆಗೋದಿಲ್ಲ. ಹತ್ತಲಿಕ್ಕೆ ಆಗುವಲ್ಲಿ ನಾವು 4 ರೌಂಡ್ ಕೊಯ್ತೇವೆ ಹಣ್ಣಾದ ಮೇಲೆ. ಒಂದು ಕೋಡಲ್ಲಿ ಒಂದು ಹಣ್ಣಿದ್ದದ್ದಕ್ಕೆ ಕೊಯ್ದರೆ ನಿಮಗೆ 36ರಿಂದ 37 kg ಕ್ವಿಂಟಾಲಿಗೆ ರಿಕವರಿ ಬರ್ತದೆ. ನೀವು ಹಾಗೆಯೇ ಕೊಯ್ದರೆ 32 kgಯಿಂದ ಹೆಚ್ಚು ಬರೋದೇ ಇಲ್ಲ. ಆವಾಗ ಏನಾಯಿತು, ಕ್ವಾಲಿಟಿ ಒಳ್ಳೆಯದಾಯಿತು, ನಿಮ್ಮ ಕೊಯ್ದ ಖರ್ಚು ಫ್ರೀ ಆಗ್ತದೆ. ಕೆಲಸದವರಿಗೆ ಕೊಟ್ಟ ಸಂಬಳ ಅವರಿಗೂ ಖುಷಿ, ಅವರು 1-1.5 ಸಾವಿರದ್ದು ದುಡಿತಾರೆ. ಸರ್ ಮೊನ್ನೆ ಒಬ್ಬರು ಹೇಳಿದರು, ಗ್ರೂಪಲ್ಲಿ ಹೇಳಿದರು, ಅಲ್ಲಿ ಪುತ್ತೂರಲ್ಲಿ ಮೀಟಿಂಗಲ್ಲಿ, ಹಣ್ಣು ಕೊಯ್ದರೆ ಬಳ್ಳಿ ಸ್ವಲ್ಪ ವೀಕ್ ಆಗ್ತದೆ ಅಂತ ಹೇಳಿದರು, ಎಲ್ಲ ಒಟ್ಟಿಗೆ ಕೊಯ್ರಿ ಅಂತ. ಅದು ಅದರ ಬಗ್ಗೆ ಹೇಳಲಿಕ್ಕೆ ಅಲ್ಲ, ಬಳ್ಳಿ ವೀಕ್ ಆಗಲಿಕ್ಕೆ ಬೇರೆ ಕಾರಣ ಇದೆ. ಅದಕ್ಕೆ ಬೇಕಾದಷ್ಟು ಅವರು ಫುಡ್ ಕೊಟ್ಟಿಲ್ಲ ಬುಡಕ್ಕೆ. ಇಲ್ಲದ್ರೆ ಬಳ್ಳಿ ವೀಕ್ ಆಗೋದಿಲ್ಲ. ತಾಯಿಗೆ ಮಗು ಎಂದೂ ಭಾರ ಅಲ್ಲ. ಧರ್ಮರಾಜರಲ್ಲಿ ಕೇಳಿದ್ರು ನಾನು ಮೊನ್ನೆ ಸಕಲೇಶ್ವರಲ್ಲಿ ಬಂದವರಲ್ಲಿ. ಹಾಗೆ ಇರ್ಬೋದು, ಅವರ ಅಭಿಪ್ರಾಯ ಹಾಗಿದೆ, ನಮ್ಮ ಅನುಭವ ಹಾಗಿಲ್ಲ. ಹಾಗೆ ಅದೊಂದು ಕೇಳುವ ಅಂತ ಅಷ್ಟೇ. ಸರಿ, ಇನ್ನೇನಾದರೂ ಇದ್ದರೆ ಕೇಳಿ. ಬೇರೆ ಎಂತ ಇಲ್ಲ ಸರ್. ಅವರು ಏನೋ ಕೇಳ್ತಾ ಇದ್ರು. ಹಾಂ 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 ಗ್ಲಿಡಿಸೀಡಿಯಾದ ಬಗ್ಗೆ ನಾವೇ ಕೆಲಸ ಮಾಡೋದಿದ್ದರೆ ಗ್ಲಿಡಿಸೀಡಿಯಾ ಬೆಸ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ದಪ್ಪಕ್ಕೆ ಬರ್ತದೆ. ನಮ್ಮ ಹತ್ರ ಒಂದು 40 ವರ್ಷ ಆದ ಗ್ಲಿಡಿಸೀಡಿಯಾದಲ್ಲಿ ಕಾಳುಮೆಣಸು ಇದೆ. ನಮಗೆ ಒಂದು 3ರಿಂದ 4 kg ಸಿಗ್ತದೆ ಅದು. ಆದರೆ ನಾವು ಕೆಲಸದವರನ್ನು ಅವಲಂಬಿಸಿರುವಾಗ ಅದನ್ನು ವರ್ಷಕ್ಕೆ 3ರಿಂದ 4 ಸಲ ಕಟ್ ಮಾಡಬೇಕು, ಇಲ್ಲದ್ರೆ ಮೆಣಸಾಗೋದಿಲ್ಲ. ಮಾಡಿ ಈಗ ಮೊನ್ನೆ ಒಂದು ಕಡೆ ಹೋಗಿದ್ದೆ ನಾನು, ಅಲ್ಲಿ 1,000 ಹಾಕಿದ್ದಾರೆ. ಅವರು ಏನು ಹೇಳ್ತಾರೆ ಅಂದರೆ, ಅವ್ರು ದೊಡ್ಡ ಪ್ಲಾಟ್ ಇದೆ, ಜನ ಇರ್ತಾರೆ, ಕಡಿತಾರೆ. ಆದರೆ ಚಿಕ್ಕ ಪ್ಲಾಟಿನವರಿಗೆ ಮತ್ತು ಕೆಲಸವನ್ನು ಅವಲಂಬಿಸಿದವರಿಗೆ ಎಲ್ಲ ಆಗ್ಬೋದು, ಧಾರಾಳ ಆಗ್ತದೆ. ಆಮೇಲೆ ನೀವು ಸಿಮೆಂಟ್ ಕಂಬದಲ್ಲಿ ಮಾಡಿದರೆ ನಿಮಗೆ ಮತ್ತು ಪ್ರಯೋಜನ ಇದೆ. ಎಲ್ಲ ಮುಗಿದ ಮೇಲೆ ಹೇಳೋದು ನಾನು, ಯಾರು ಕೇಳ್ತಾರೆ ಕೇಳೋದಿಲ್ಲ. ಮೈಕಲ್ಲಿ ಮಾತಾಡಿ. ಹೇಳಿದ್ರಿ ಅದಕ್ಕೆ ಎಷ್ಟು ನೀರು ಕೊಡಬೇಕು? ಯಾವುದಕ್ಕೆ? ಸ್ಪ್ರಿಂಕ್ಲರಲ್ಲಿ ಎಷ್ಟು ನೀರು ಕೊಡಬೇಕು, ಎಷ್ಟು ಗಂಟೆ? ಸ್ಪ್ರಿಂಕ್ಲರಲ್ಲಿಯಾ? ಸ್ಪ್ರಿಂಕ್ಲರಲ್ಲಿ ಎಷ್ಟು ಕೊಡಬೇಕು ಅಂದರೆ ನಾವು ಕೊಡುವಂಥದ್ದು ನಾನು ಆಗಲೇ ಹೇಳಿದೆ, ನಾನು ಮಾಡೋದಂಥದ್ದನ್ನು ಮಾತ್ರ ಹೇಳೋದು. ನಾವು ಸ್ಪ್ರಿಂಕ್ಲರ್ ಇತ್ತು, ಆದರೆ ಸ್ಪ್ರಿಂಕ್ಲರಿಂದ ಇದೆ ಸ್ಪ್ರೇ ಜೆಟ್ಟೆ ಒಳ್ಳೆಯದಾಗೋದು. ಆದರೆ ನೀವು ಸ್ಪ್ರಿಂಕ್ಲರಲ್ಲಿ ಕೊಟ್ಟರೆ ನಿಮ್ಮ ಮೆಣಸಿನ ಬಳ್ಳಿ ಯಾವ ಸೈಡಲ್ಲಿ ಇದೆ ಅಂತ ಇದೆ, ನೀರು ಬೀಳುವ ಸೈಡಲ್ಲಿ ಇದೆಯಾ, ಆ ಸೈಡಲ್ಲಿ ಇದೆಯಾ, ಮತ್ತು ನೀವು ಎಷ್ಟು ಹಾಕ್ತೀರಿ ಅಂತ. ಸಾಧಾರಣ ಅಡಿಕೆ ಮರಕ್ಕೆ ಹಾಕುವ ನೀರೇ ಅದಕ್ಕೂ ಸಾಕಾಗ್ತದೆ. ಅಲ್ಲ, ಎಷ್ಟು ಗಂಟೆ? ಗಂಟೆ ನಿಮ್ಮಲ್ಲಿ ಇದು ಗಂಟೆದು ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಪಂಪಿನ ಪ್ರೆಷರು ಎಷ್ಟು ಸ್ಪ್ರಿಂಕ್ಲರ್ ಆಗ್ತೀರಿ ಹೀಗೆಲ್ಲ ಹೋಗ್ತದೆ. ಗಂಟೆ ಲೆಕ್ಕದಲ್ಲಿ ನೀವೇ ಆಲೋಚನೆ ಮಾಡಿಕೊಳ್ಳಿ. ನೀವೊಂದು ಸಂಗತಿ ಮಾಡಿ, ಅದರ ನೀರು ಎಷ್ಟು ದಿವಸಕ್ಕೊಮ್ಮೆ ನೀರು ಹಾಕ್ತೀರಿ ನೀವು? ನಾನು 2-2.5 ಗಂಟೆ ನೀರು ಕೊಡ್ತೇನೆ. ಹೌದು, ಎಷ್ಟು ದಿವಸಕ್ಕೊಮ್ಮೆ? ನಾನು ವಾರಕ್ಕೆ 6 ದಿವಸಕ್ಕೊಮ್ಮೆ. ಸರಿ, ಅದು ಸಾಕಾದೀತು. ಸಾಕಾದೀತು. ಮತ್ತು ನೀರು ಪೈಪಲ್ಲಿ ಕೊಡುವುದಾದರೆ ಎಷ್ಟು ಲೀಟ್ರು ಅಂದಾಜು? ಅಲ್ಲ, ಪೈಪಲ್ಲಿ ಕೊಡುವುದಿದ್ರೆ ನೀವು ಒಂದು ಅಡಿಕೆ ಮರಕ್ಕೆ ಇದಕ್ಕೆ ಸೇರಿ ಒಂದು 60ರಿಂದ 80 ಲೀಟ್ರ್ ಕೊಡ್ಬೋದು ವಾರಕ್ಕೆ. ಇದು ತೆಂಗಿನ ಮರಕ್ಕೆ? ತೆಂಗಿನ ಮರಕ್ಕೆ ದಿವಸಕ್ಕೆ 80 ಲೀಟ್ರ್ ಅಂತ ವಿಜ್ಞಾನಿಗಳು ಹೇಳ್ತಾರೆ. ನಾವು ದಿವಸಕ್ಕೆ 30 ಲೀಟ್ರ್ ಕೊಡ್ತೇವೆ. ಅಷ್ಟು ಕೊಡ್ತೇನೆ. ಅವರೇನು ಹೇಳ್ತಾ ಇದ್ರು ಈಗ ಹೇಳಿ. ಆಯಿತಾ, ಉತ್ತರ ಬಂತಾ? ಹಾಂ, ಕೊಡಿ. 3 ಗಂಟೆ ಕೊಟ್ಟರೆ ಸಾಕು ಸ್ಪ್ರಿಂಕ್ಲರ್ದು ನೀರು? ಅಲ್ಲ, ನೀವು ನೀರು ಹೆಚ್ಚು ಕೊಟ್ಟರೆ ಸಮಸ್ಯೆ ಜಾಸ್ತಿ. ಅದು ಅದರ ಬುಡಕ್ಕೆ ಬೀಳುವುದಿಲ್ಲ, ಇಡೀ ತೋಟಕ್ಕೆ ಬಿದ್ದು ನಿಮಗೆ ಈ ಎಲೆ ಚುಕ್ಕಿ ರೋಗ ಎಲ್ಲ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ನೀರು ಹೆಚ್ಚು ಕೊಟ್ಟರೆ. ಇದು ಹತ್ತಿರದ್ದು ಮಳೆಯಾಗೆ ಬರುವಂಥ ಅದು ಇಡೀ ಸ್ಪ್ರೆಡ್ ಆಗ್ತದೆ ನೀರು? ಅಲ್ಲ, ಸ್ಪ್ರೆಡ್ ಆಗ್ತದೆ. ಯಾವುದೇ ಹಿತಮಿತವಾಗಿ ಕೊಡಿ. ಅವರೇನೋ ಕೇಳಿದ್ರು. ಹಾಂ, ಅಲ್ಲ, ಕಾಳುಮೆಣಸು ನೀವು ಜೀವ ಬರಿಸಿದ ಬಳ್ಳಿಗಳು ತೊಟ್ಟೆದಂದರೆ ಕುಂಭ ಮಾಸದಲ್ಲಿ ನಡ್ಬೋದು. ಇವರು ಹೇಳಿದಲ್ಲ ಅಡಿಕೆ ಸಸಿ ನಡ್ತೇನೆ ಅಂತ. ಕುಂಭ ಮಾಸ ಬೆಸ್ಟ್ ಅದಕ್ಕೆ. ಆದರೆ ನಾವೆಲ್ಲ ಜೂನ್ 6ರಿಂದ ನವಂಬರ್ವರೆಗೂ ನಡ್ತೇವೆ. ಅದರ ಒಟ್ಟಿಗೆ ಇನ್ನೊಂದು ಮಾತು, ಈ ರೋಗಗಳ ಬಗ್ಗೆ ನಾನು ಏನು ಹೇಳಲಿಲ್ಲ ನಿಮಗೆ. ಈಗ ರೋಗ ಬರುವುದಕ್ಕೆ 2 ಸಲ ಬೋರ್ಡ ಬಿಡಲೇಬೇಕು, 1%. ಜೂನು ಎಂಡಿನ ಒಳಗೆ ಒಮ್ಮೆ, ಮತ್ತು ನೋಡಿಕೊಂಡು ಮಳೆ ಬಿಟ್ಟಿರುವಾಗ ಜುಲೈ, ಆಗಸ್ಟು, ಸೆಪ್ಟೆಂಬರಲ್ಲಿ ಅದು 2 ಸಲ ಬಿಡಲೇಬೇಕು. ಅದರ ಒಟ್ಟಿಗೆ
ನೀವು ಮಳೆಗಾಲದಲ್ಲಿ ನಾನು 23ರಲ್ಲಿ ಇರಬೇಕು, ಆಗಸ್ಟಲ್ಲಿ ನೀರು ಕೊಟ್ಟೆ ಮಳೆಗಾಲದಲ್ಲಿ. ಅಂದರೆ 20 ದಿವಸ ಮಳೆ ಇಲ್ಲ ಆಯಿತು. ಈ ಮಳೆ ಬಿಟ್ಟು ಬಿಸಿಲು ಬರುವಾಗ ಕಾಳು ಮೆಣಸಿಗೆ ಬಳ್ಳಿ ಸ್ಟ್ರೆಸ್ ಆಗಿ ಅದಕ್ಕೆ ವಿಲ್ಟ್ ರೋಗಗಳು ಅಥವಾ ಎಲ್ಲ ರೋಗಗಳು ಅಟ್ಯಾಕ್ ಆಗೋದು ಜಾಸ್ತಿ. ಹೌದು, ಮಳೆ ಬಿಟ್ಟು 8 ದಿವಸದೊಳಗೆ ಒಮ್ಮೆ ಬಿಡಲೇಬೇಕು. ನಿಮ್ಮ ಹತ್ರ ಇಡೀ ವರ್ಷಕ್ಕೆ ನೀರು ಬಿಡುವ ವ್ಯವಸ್ಥೆ ಇದ್ದರೆ ಒಳ್ಳೆಯದು, ಒಳ್ಳೆಯದಾಗ್ತದೆ ಅದಕ್ಕಿಂತ. ಮಣ್ಣು ಕರಗದಾಗೆ ವೀಡ್ ಮ್ಯಾಟದ ಉಪಯೋಗ ಯಾವಾಗ ಬೇಕಾದರೂ ಕೊಡಿ, ನೀರು ಕೊಡಿ. ಮತ್ತು ನೀರಿಂದಾಗಿ ನಿಮ್ಮ ಅನುಭವ ನಿಮಗೆ ಇರ್ತದೆ, ಯಾವ ಕೊಟ್ಟರೆ ಒಳ್ಳೆಯದು ಅಂತ. ಸಾಯಂಕಾಲದ ಹೊತ್ತು ಕೊಟ್ಟರೆ ಹೆಚ್ಚು ಆವಿ ಆಗೋದಿಲ್ಲ. ಅವರೇನೋ ಕೇಳ್ತಾ ಇದ್ದಾರೆ. ಹಾಂ ಹಾಂ, ಕಾಳು ಮೆಣಸು ಬುಡಕ್ಕೆ ವೀಡ್ ಮ್ಯಾಟ್ ಹಾಕೋದು ಉಪಯೋಗ ಸರ್? ಹಾಂ, ನೀವು ಬಹುಶಃ ನನ್ನ ಯೂಟ್ಯೂಬೆಲ್ಲ ನೋಡಿರಬೇಕು. ಯಾಕಂತ ಹೇಳಿದರೆ ನಾನು ವೀಡ್ ಮ್ಯಾಟ್ ಹಾಕಿ ನನ್ನ ಕೆಲವು ವಿಷಯ ಎಲ್ಲ ಬಿಟ್ಟು ಹೋಗ್ತದೆ ನೋಡಿ. ನೆನಪಿಸಿದ್ದು ಒಳ್ಳೆಯದಾಯಿತು. ನಾವು ಫಸ್ಟಿಗೆ ಸಿಮೆಂಟ್ ಕಂಬದಲ್ಲಿ ಒಂದು 200-300 ಕಂಬದಲ್ಲಿ ಹಾಕಿದ್ದೆವು, ಅದಕ್ಕೆ ವೀಡ್ ಮ್ಯಾಟ್ ಹಾಕಿದ್ದೆ. ಈಗ ಎಲ್ಲ ತೋಟದ ಎಲ್ಲ ಬುಡಗಳಿಗೆ ಹಾಕ್ತಾ ಇದ್ದೇನೆ, ಒಳ್ಳೆಯದಾಗ್ತದೆ. ಮತ್ತು ಈ ಕಂಬದಲ್ಲಿ ನಾಟಿ ಮಾಡಿದರೆ ಅರ್ಧದಲ್ಲಿದ್ದು ನಿಮಗೆ ಕಾಳು ಮೆಣಸು ಬೆಳೆ ಬರುವುದೂ ಜಾಸ್ತಿ, ಮತ್ತು ಅದಕ್ಕೆ ಗೊಬ್ಬರವೂ ಕಮ್ಮಿ ಕೊಟ್ಟರೆ ಸಾಕು. ಏನು ಅಂತ ಹೇಳಿದರೆ ಅದಕ್ಕೆ ರೂಟ್ ಕಾಂಪಿಟೇಷನ್ ಇಲ್ಲ ನೀರಲ್ಲಿಯೂ ಯಾವುದರಲ್ಲಿಯೂ. ಆಮೇಲೆ ನಾವು ಏನು ಗೊಬ್ಬರ ಕೊಡ್ತೇವಲ್ಲ ಅದಕ್ಕೆ ಹೋಗ್ತದೆ, ಅದು ಬೆಸ್ಟು. ಅದರ ಒಟ್ಟಿಗೆ ಈ ಅಡಿಕೆ ಮರ ಮುರಿಯುವುದು, ಈ ಏನು ಕೊಳೆ ರೋಗ ಬಂದು ಸಾಯುವುದು, ಇದಕ್ಕೆಲ್ಲದಕ್ಕೂ ಅದರಲ್ಲಿ ಉತ್ತರ ಇದೆ. ಆದರೆ ಅದು ನಮಗೆ ಈ ಮರಗಳೆಲ್ಲ ಮುಗಿದ ಮೇಲೆ ಸಾಕು. ಮತ್ತು ಸತ್ತ ಮರವನ್ನು ಉಳಿಸಲಿಕ್ಕೆ ಕಂಬ ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ. ಈಗ ನಾವು ಹಾಕ್ತಾ ಇದ್ದೆ, ನನ್ನ ಅನುಭವದಲ್ಲಿ ಹೇಳೋದು. ಒಂದು 4 ವರ್ಷ ಅದರಿಂದ ನಮಗೆ ಸಿಗ್ತದೆ. ಅದರ ಬದಲು ನೀವು ಕಂಬ ಹಾಕಬೇಕು ಅಂತ ಮನಸ್ಸಿದ್ದರೆ ಅದರ ಬುಡದಲ್ಲಿ ಒಂದು ಕಂಬ ಹಾಕಿ ಅದಕ್ಕೆ ಹೊಸ್ತು ಬಳ್ಳಿ ನಾಟಿ ಮಾಡಿ 2 ವರ್ಷದಲ್ಲಿ ಮೆಣಸು ಕೊಯ್ಲಿಕ್ಕೆ ಆಗ್ತದೆ. ಆಗ ಹೊಸ ಬಳ್ಳಿಯೂ ಆಗ್ತದೆ. ನಾವು ಸುಮಾರು ಒಂದು 100 ಕಂಬವನ್ನು ಹೀಗೆ ಮಾಡಿದ್ದೆವು. ಅಂದರೆ ಪ್ರಯೋಗ ಮಾಡಿ ನಾವು ಅದರಲ್ಲಿ ನಾನು ಗೆಲ್ಲಿಲ್ಲ, ಅದರಲ್ಲಿ ಸೋಲು ಇಲ್ಲ, ಆದರೆ ಅದು ಅಗತ್ಯ ಇಲ್ಲ ಅಂತ ಅನ್ನಿಸ್ತು ನನಗೆ. ಸತ್ತ ಮರ ಆಗಿದೆ, ಎಂತ ಮಾಡೋದು ಅಂತ. ನಾವು ದೊಡ್ಡ ಮರಕ್ಕೆ ಕಂಬ 15 ಫೀಟಿದು ಹಾಕಿದರೆ ದೊಡ್ಡ ಮರ ಬೀಳುವಾಗ ಈ ಕಂಬವನ್ನು ತಗೊಂಡು ಬೀಳ್ತದೆ ಕಟ್ಟಿದರೆ. ಹಾಗೆ ಅನುಭವ ಆಗಿದೆ ನಮಗೆ ತುಂಬ. ಹಾಗೆ ನಾವು ಈಗ ಕಂಬ ಸತ್ತಲ್ಲಿಗೆ ಇದು ಕಂಬದ ಸಪೋರ್ಟ್ ಕೊಡಲಿಕ್ಕಿಲ್ಲ. ಏನಾದರೂ ಉಂಟಾ ತಿಮ್ಮಣ್ಣ ಕೇಳಲಿಕ್ಕೆ? ಅವರೆಲ್ಲ ನಮ್ಮಲ್ಲಿ ಯಾವಾಗಲೂ ಬರುವವರು, ನಮ್ಮ ಆತ್ಮೀಯರು. ಹಾಂ ಹಾಂ ಹಾಂ, ನಾನು ಇನ್ನೊಂದು ವಿಚಾರವು ಹೇಳಿಬಿಡ್ತೇನೆ, ನೀವು ಯಾರು ಕೇಳಲಿಲ್ಲ. ಗೊಬ್ಬರ ಏನು ಹಾಕ್ತೀರಿ ಅಂತ. ಗೊಬ್ಬರ ನಾವು ಮಳೆಗಾಲದಲ್ಲಿ ಗೊಬ್ಬರ ಕೊಡುವವ ನಾನು. ವಿಜ್ಞಾನಿಗಳು ಹೇಳ್ತಾರೆ ಅಥವಾ ಎಲ್ಲರೂ ಹೇಳ್ತಾರೆ ಮಳೆಗಾಲದಲ್ಲಿ ಕೊಟ್ಟರೆ ತೊಳೆದು ಹೋಗ್ತದೆ ಅಂತ. ನಾನು ಮೇಯಲ್ಲಿ ಸಾವಯವ ಗೊಬ್ಬರ ಕೊಡ್ತೇನೆ, ಒಂದು ಪಾರ್ಟು. ಆಮೇಲೆ ಕೆಮಿಕಲ್ ಗೊಬ್ಬರ ಕೊಡ್ತೇನೆ, ಆಮೇಲೆ ಮತ್ತೊಂದು ಸಲ ಕೊಡ್ತೇನೆ. ಈ ಮಳೆಗಾಲದಲ್ಲಿ ಕೊಟ್ಟ ಮೇಲೆ ನಮ್ಮದು ಸಕ್ಸಸ್. ನಾವು ಸಕ್ಸಸ್ ಅದನ್ನು ಹೇಳಬೇಕಲ್ಲ, ನಮಗೆ ರಿಸಲ್ಟ್ ಒಳ್ಳೆಯದು. ಈ ಕಾಳು ಮೆಣಸು ಯಾವಾಗ ಆಗೋದು? ಮಳೆಗಾಲದಲ್ಲಿ ನೀವು ಅದಕ್ಕೆ ಸರಿಯಾಗಿ ಶಕ್ತಿ ಬರುವ ಹಾಗೆ ಮಾಡಿದರೆ ರೋಗ ಬರೋದು 90% ಕಡಿಮೆ ಆಗ್ತದೆ. ಇದು ಭಾಳ ಮುಖ್ಯ. ನೀವು ಮಳೆಗಾಲದಲ್ಲಿ ಕಾಳು ಮೆಣಸಿಗೆ ಕೊಡಲೇಬೇಕು ಸರ್. ಇಲ್ಲದಿದ್ದರೆ ಲೀಚ್ ಆಯಿತಾ ಏನಾಯ್ತಾ ಗೊತ್ತಿಲ್ಲ, ಆದರೆ ಮೆಣಸು ಒಳ್ಳೆಯದಾಗ್ತದೆ, ಏನು ಸಮಸ್ಯೆ ಇಲ್ಲ. ಇದು ನೀವು ಮಳೆಗಾಲದಲ್ಲಿ ಮಾತ್ರ ನೀವು ಕೊಡುವಾಗ ಈ ಏನು ಹಿಂಡಿಗಳನ್ನೆಲ್ಲ ಹೆಚ್ಚು ಕೊಟ್ಟರೆ ಕೊಳೆ ರೋಗವು ಜಾಸ್ತಿ ಬರ್ತದೆ. ಆದ ಕಾರಣ ಕಾಂಪೋಸ್ಟ್ ಗೊಬ್ಬರವನ್ನೇ ಕೊಡಬೇಕು. ಹೆಚ್ಚು ನೈಟ್ರೋಜನ್ ಆಗಿ ಕೊಳೆ ರೋಗ ಬೇಗ ಬರ್ತದೆ ಅಡಿಕೆಗೆ. ಸ್ವಲ್ಪ ಜಾಗ್ರತೆ ಮಾಡಿಕೊಂಡು ಕೊಡಬೇಕು. ಮತ್ತು ಇಡೀ ನಾವು ಆಯಿತು, ಇನ್ನೀಗ ನಾವು ಯಾವುದಕ್ಕೂ ಏನು ಕೊಡಲಿಕ್ಕಿಲ್ಲ ಕಾಳುಮೆಣಸಿಗೆ. ಇನ್ನು ಕೊಯ್ದ ಮೇಲೆ ಸಹ ಅಷ್ಟೇ. ಕೊಯ್ದ ಮೇಲೆ ಕೆಲವು ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಬೇಕು. ಅದಕ್ಕೆ ಶಕ್ತಿ ಇಲ್ಲ ಅಂತ ಯಾರಿಗೆ ಆಗೋದು? ಸರಿಯಾಗಿ ಬುಡಕ್ಕೆ ಕೊಡೋದವರಿಗೆ ಮಾತ್ರ. ಏನೇ ಇರಲಿ, ನನಗೂ ಭಾರಿ ಖುಷಿ ಆಯಿತು. ನಿಮಗೆಲ್ಲ ರೈತರೆಲ್ಲ ಭಾಳ ನಮ್ಮಲ್ಲಿಗೆ ಬಂದವರು ಹೇಳ್ತಾರೆ, ನಿನ್ನೆ ಬಂದವರು ಹೇಳಿದ್ರು ಇದು ಮಡಿಕೇರಿ ಹಾಗೆ ಉಂಟು ಅಂತ. ಗುಡ್ಡ ಪ್ರದೇಶ, ಮತ್ತು ನಮಗೆ ದೇವರ ವರ ಆಯಿತು ಅದು. ಅಂದರೆ ಕಷ್ಟ ಎಲ್ಲರೂ ನೋಡಿದರೂ ಕಷ್ಟ ಅಂತಲೇ, ಆದರೆ ನಮಗೆ ಕಾಳುಮೆಣಸಿಗೆ ಒಳ ಆಯಿತು, ಒಳ್ಳೆಯದು. ಆಮೇಲೆ ಕಾಳುಮೆಣಸಿಗೆ ಎಲ್ಲಿಯೂ ನೀರು ನಿಲ್ಲಬಾರ್ದು, ಟ್ರೆಂಚ್ ಬೇಕು, ಎಲ್ಲವೂ ಬೇಕು. ಅದೆಲ್ಲ ಗೊತ್ತಿದ್ದ ವಿಚಾರ. ಅದನ್ನೆಲ್ಲ ಹೇಳಲಿಕ್ಕೆ ತುಂಬ ಇದೆ. ನೀವು ಎತ್ತರ ನಮ್ಮ ರಬ್ಬರ್ ತೋಟವು ಹಾಗೆ ಟಾಪಲ್ಲಿರೋದು, ಎಲ್ಲ ಮಾಡ್ಬೋದು. ಆಯಿತಾ?
ಹಾಂ ಕೊಡ್ತೇನೆ. ನಾನು ಮೇಯ್ನ್ಲೇ ಹೇಳ್ತೇನೆ. ಮತ್ತು ಒಂದು ಸಂಗತಿ ಉಂಟು, ನಾವು ಇಂಥದ್ದನ್ನು ಎಷ್ಟು ಕೊಡ್ತೇವೆ ಅಂತ ಹೇಳೋದನ್ನು ನಾವು ಬಳ್ಳಿ ನೋಡಿ ಕೊಡೋದು. ಈ ವರ್ಷ ನಾನು ಯೂಟ್ಯೂಬಲ್ಲಿ ಹೇಳಿದ್ದು ಏನು 4 ವರ್ಷ ಹಿಂದೆ ಹೇಳಿದ್ದರಿಂದ ನಾವು ಅಪ್ಡೇಟ್ ಆಗಿರ್ತೇವೆ. ನಮಗೆ ಕಾಳು ಮೆಣಸಲ್ಲಿ ನಮಗೆ ಇವತ್ತು ಅದರ ಎಲೆ ನೋಡಿದರೆ ನನಗೆ ಗೊತ್ತಾಗ್ತದೆ. ಅಂದರೆ ನಾವು ಅದರ ಒಡನಾಟದ ದಿವಸ 24 ಗಂಟೆಯಲ್ಲಿ ಹೀಗೆ ಮಿನಿಮಮ್ 10 ಗಂಟೆ ತೋಟದಲ್ಲೇ ಇರ್ತೇನೆ ನಾನು. ಇದು ಮೇಯಲ್ಲಿ ಸಾವಯವ ಗೊಬ್ಬರ 2 kg ಕೊಡ್ತೇವೆ. ಅದಕ್ಕಿಂತ ಮೊದಲೇ ಮುಖ್ಯವಾಗಿ ನಾವು ಬುಡವನ್ನು ಎಂದೂ ಖಾಲಿ ಇಡುವುದಿಲ್ಲ. ಮೂಡಿಗೆರೆಯಿಂದ ಒಬ್ಬರು ವಿಜ್ಞಾನಿ ಬಂದಿದ್ದರು. ಅವರು ಅಂದರೆ ಪ್ರೈವೇಟು ಇದು ಮಾಡುವವರು, ವಿಜ್ಞಾನ ಕಲಿತವರು. ಅವರು ಹೇಳಿದ್ರು ಬುಡವನ್ನೆಲ್ಲ ಕ್ಲೀನ್ ಮಾಡಿ ನಿಮ್ಮ ತೋಟ ಎಲ್ಲ ಹೋಯ್ಸಾರು ಉಳಿಯೋದೇ ಇಲ್ಲ, ಫಂಗಸ್ ಬರುತ್ತೆ ಅಂತ. ನಾನು ಎಷ್ಟೋ ವರ್ಷದಿಂದ ನಮ್ಮ ತೆಂಗಿನ ಮರ ಇರಲಿ, ಅಡಿಕೆ ಮರ ಯಾವುದು ಕಸ ಕಡ್ಡಿಗಳಿಂದ ತುಂಬಿರ್ತದೆ. ಮತ್ತು ಎಂದೂ ಈಗ ಕೆಲವು ವರ್ಷದಿಂದ ಕೊಟ್ಟು ಪಿಕ್ಕಾಸು ಉಪಯೋಗಿಸಬಾರ್ದು. ಇಷ್ಟೆಲ್ಲ ಇರುವಾಗ ನಿಮಗೆ ಏನು, ನಾವು ಮೊದಲೇ ಸುಡುಮಣ್ಣು ಮಾಡ್ತಾಯಿದ್ದೇವೆ, ಈಗ ಸುಡುಮಣ್ಣು ಮಾಡೋದಿಲ್ಲ. ಅಡಿಕೆ ಮರ ಸತ್ತರೆ ಅದನ್ನು ತುಂಡು ಮಾಡಿ ಬುಡಕ್ಕೆ ಇಡ್ತೇವೆ. ಅದು ನಿಧಾನವಾಗಿ ಡಿಕಂಪೋಸ್ ಆಗೋ ಇದು ಎಂಥ ಕಾರ್ಬನ್, ಆರ್ಗ್ಯಾನಿಕ್ ಕಾರ್ಬನ್ ಆಗ್ತದೆ. ನನಗೆ ಕೆಲವು ಶಬ್ದ ಬರೋದಿಲ್ಲ, ನಾನು ಸ್ವಲ್ಪ ಹೊಸಬ ಅದರಲ್ಲೆಲ್ಲ. ಹಾಗೆ ಸುಮಾರು ವಿಷಯಗಳುಂಟು. ನಮ್ಮ ತೋಟದಲ್ಲಿ ನಾವೇ ಕಂಡುಕೊಂಡಂಥ ಕೃಷಿಗಳನ್ನು ಮಾಡೋದು. ನಮಗೆ ಗೊತ್ತಿದ್ದನ್ನು ನಾನು ಎಲ್ಲರಿಗೆ ಹಂಚೋದ್ರಲ್ಲಿ ಖುಷಿ ಇದೆ. ಆಮೇಲೆ ಮೇಯಲ್ಲಿ ಸಾವಯವ ಕೊಡ್ತೇವೆ. ಜೂನಲ್ಲಿ ಪೊಟ್ಯಾಶ್ ಮತ್ತು 200 ಗ್ರಾಮ್ಸ್ ಪೊಟ್ಯಾಶು ಅಡಿಕೆಗೂ ಆಯಿತು, ಕಾಳು ಮೆಣಸಿಗೆ ಒಟ್ಟಿಗೆ ಇದ್ದದಕ್ಕೆ 50 ಗ್ರಾಮ್ಸು ನೈಟ್ರೋಜನು ಒಟ್ಟಿಗೆ ಹಾಕಿ ಕೊಡ್ತೇವೆ. ಆಮೇಲೆ ಮತ್ತೆ 1 ತಿಂಗಳು ಕಳೆದ ಮೇಲೆ NPK ಕೊಡ್ತೇವೆ. ಎಲ್ಲರಿಗೆ ಸುಫಲ ಅಥವಾ 16 ಏನಾದರೂ. ಆಮೇಲೆ ಮತ್ತೊಮ್ಮೆ ಇದು ಪೊಟ್ಯಾಶ್ ಮತ್ತು ಯೂರಿಯಾ ಕೊಡ್ತೇವೆ. ಪೊಟ್ಯಾಶ್ ಭಾರಿ ಒಳ್ಳೆಯದು ಯಾವುದು ಕಾಳು ಮೆಣಸಿಗೆ. ಕಾಯಿ ಸೈಜ್ ದೊಡ್ಡದಾಗ್ತದೆ, ಈಲ್ಡ್ ಜಾಸ್ತಿ ಆಗ್ತದೆ, ಆದಂಥ ಕಾಯಿಗಳ ಗಟ್ಟಿ ಸಹ ಇರ್ತದೆ. ಈ ಕೋಡು ಇದು ಗರಿ ಇದೆಯಲ್ಲ, ಕಾಳಿಯಾಗಿ ಇರುವುದಿಲ್ಲ. ಏನು ಹೇಳೋದು ಅದಕ್ಕೆ, ಅರಂಬೇಲು ಅಂತ ತುಳುವಲ್ಲಿ ಇರ್ತದೆ, ಹಾಗೆ ಆಗಿರುವುದಿಲ್ಲ. ಅದಕ್ಕೂ ಒಳ್ಳೆಯದಾಗ್ತದೆ. ಮತ್ತು ತಳಿಯ ಬಗ್ಗೆಯೂ ಅದು ಮತ್ತೆ ಹೇಳಬೇಕಿತ್ತು. ಮತ್ತು ವಾಪಸ್ ನಾವು ಅಕ್ಟೋಬರಲ್ಲಿ ಸಾವಯವ ಗೊಬ್ಬರ ಕೊಡ್ತೇವೆ. ಮತ್ತು ಇದೇ ರೀತಿ 2-3 ಸಲ 250 ಗ್ರಾಮ್ಸಿಂದ ಹೆಚ್ಚು ಕೊಡೋದೇ ಇಲ್ಲ. ವರ್ಷಕ್ಕೆ ಎಲ್ಲ ಸೇರಿದರೂ ಸಾವಯವ ಗೊಬ್ಬರ 600 ಗ್ರಾಮ್ಸಿಂದ ಎಂದೂ ಜಾಸ್ತಿ ಆಗೋದಿಲ್ಲ. ಸಾವಯವ ನಾನು ಮೂಲಿಕಿದ ಒಬ್ರದ್ದು ಕೊಡೋದು, ಓಷನ್ ಆರ್ಗ್ಯಾನಿಕ್ ಅಂತ. 8ನೇ ವರ್ಷದಿಂದ ಕೊಡ್ತಾ ಇದ್ದೇನೆ, 8 ವರ್ಷ ಆಯಿತು. ನಾನು ಅವರ ಹತ್ರ ಹೇಳಿದ್ದೇನೆ ಏನು ಅಂತ ಹೇಳಿದ್ರೆ, ನನಗೆ ರಿಸಲ್ಟ್ ಬೇಕು, ರಿಸಲ್ಟ್ ಇದ್ದರೆ ಮಾತ್ರ ತಗೊಳ್ಳೋದು ಅಂತ. ಇಷ್ಟುವರೆಗೆ ರಿಸಲ್ಟ್ ಒಳ್ಳೆಯದುಂಟು. ಈಗಲೂ ನಮಗೆ ಅವರು ಜನವರಿ 1st ವೀಕಲ್ಲಿ ಕೊಡ್ತಾರೆ. ಈಗ ಅವರಿಗೆ ನನ್ನಲ್ಲಿ ಬಂದವರು ಎಲ್ಲರೂ ನೀವು ಕೇಳಿದಾಗೆ ಕೇಳಿ ಅವರಿಗೆ ಮಾಡಿಕೊಳ್ಳಲಿಕ್ಕೆ ಪುರ್ಸೊತ್ತಿಲ್ಲ, ಅಷ್ಟು ವ್ಯಾಪಾರ ಆಗ್ತಾ ಉಂಟು. ಆದರೆ ಇಷ್ಟುವರೆಗೆ ಯಾರ್ದು ಕಂಪ್ಲೇಂಟ್ ಇಲ್ಲ. ಈ ಮೀನಿನ ಗೊಬ್ಬರದಲ್ಲಿ ಒಂದು ಸ್ವಲ್ಪ ಹುಯಿಗೆ ಇರುವುದು ಸಹಜ. ಅದರಲ್ಲಿ ಹುಯಿಗೆ ಉಂಟು ಅಂತ ಬೊಬ್ಬೆ ಹಾಕಿದರೂ ಏನಿದ್ದರೂ ನಮಗೆ ರಿಸಲ್ಟ್ ಬೇಕು. ಮತ್ತು ಬಾಕಿ ಎಲ್ಲ ಸಾವಯವ ಗೊಬ್ಬರ ಬೇಕಷ್ಟು ಸಿಗ್ತದೆ. ನಿಮಗೆ ಯಾವುದು ಅನುಕೂಲ ಆಗ್ತದೆ ಅಂತ ತಗೊಳ್ಳಿ. ನಾವು ಯಾರಿಗೂ ಒಂದು ಬ್ರ್ಯಾಂಡ್ ಆಗಿಲ್ಲ. ಓಷನ್ ಆರ್ಗ್ಯಾನಿಕ್ ಅದೆಲ್ಲ ನಮಗೆ ಗೊತ್ತಿಲ್ಲ, ನಮ್ಮ ಮನೆ ತಂದಾಕ್ತಾರೆ. ತೋಟಗಾರಿಕೆಯವರು ಇದ್ದಾರಲ್ಲ, ನಿಮಗೇನು ನೀವು ಬೆಳೆಯುವುದಲ್ಲ, ತೋಟಗಾರಿಕೆಯವರು ಬೆಳೆಯುವವರನ್ನು ಇವರು ಏನೇ ಬೇಡ ಅಂತ ಹೇಳೋದಿಲ್ಲ. ಅಲ್ಲ ಶಿಫಾರಸು ಅವ್ರದ್ದು. ಅದನ್ನು ನಾನು ಟೆಸ್ಟ್ ಮಾಡಿಸಿದ್ದೆ. ನಾನು ಅದನ್ನು 2 ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿದ್ದೆ. ಟೆಸ್ಟಿನ ರಿಪೋರ್ಟು ಇದೆ, ಅತ್ಯುತ್ತಮವಾಗಿದೆ ಅದು. ನನ್ನ ನಂಬರ್ ಸುರೇಶ್ ಬಲ್ನಾಡು 990 ಬೇಕಾದವರು ಬರ್ಕೊಳ್ಳಿ. 11 460 78. ಏನು ರಿಪೀಟ್ ಮಾಡಬೇಕಾ? 990 990 11 460 78. ಸರಿ ಆಯ್ತಲ್ಲ? ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಚೇಂಜ್ ಆಗಲಿಲ್ಲಲ್ಲ. ಸರಿ, ಇನ್ನೇನಾದರೂ ಇದೆಯಾ? ಯಾವುದೇ ನನಗೆ ಸಾಧಾರಣ ನನ್ನ ಕಾಂಟ್ಯಾಕ್ಟಲ್ಲಿ ಅವರು ಕೃಷಿ ಮಾಡೋರು ಸಹ ಒಂದು 2000 ಜನದ ಮೇಲೆ ಇದ್ದಾರೆ. ಅಗತ್ಯ ಇರುವ ಫೋನ್ ಮಾಡ್ತಾರೆ. ಫೋನ್ ಮಾಡಿದವ್ರಿಗೆ ನನಗೆ ಗೊತ್ತಿದ್ದ ವಿಷಯವನ್ನು ನಾನು ಹೇಳ್ತೇನೆ. ನೀವು ಅಷ್ಟೇ, ನಿಮಗೇನಾದರೂ ಅಗತ್ಯ ಇದ್ದರೆ ಕಾಲ್ ಮಾಡಿ. ನಾನು ಆವಾಗ ಕಾಲ್ ತೆಗೆದಿದ್ದರು, ನನಗೆ ಕಾಲಿಗೆ ಟೈಮಿಂಗ್ಸ್ ಇಲ್ಲ, ಯಾವ ಟೈಮಲ್ಲಿ ಮಾಡ್ಬೋದು. ನನಗೆ ಪುರ್ಸೊತ್ತಿದ್ದರೆ ಆವಾಗಲೇ ಉತ್ತರ ಕೊಡ್ತೇನೆ, ಇಲ್ಲದ್ರೆ ಮತ್ತೆ ಕೊಡ್ತೇನೆ. ಅಯ್ಯೋ
ಅದೇನು ಗೊತ್ತಾ, ಈಗ ಮೊಬೈಲ್ ಇಲ್ಲದ ಸಾಧ್ಯವಿಲ್ಲ. ನೋಡಿ, ಅಧಿಕಾರಿಗಳು ಫೋನ್ ಮಾಡ್ತಾರೆ, ಸುರೇಶ್ ರೇ ಎಲ್ಲಿದ್ದೀರಿ ಅಂತ, ಎಲ್ಲರೂ. ಆವಾಗ ನಮಗೆ ಫೋನ್ ತೆಗಿದ್ದೇನೆ ನಾನು. ಯಾಕಂತ ಹೇಳಿದ್ರೆ ಮತ್ತೆ ಕೇಳ್ತಾರೆ ಕೆಲವರು, ಹೀಗೆ ಫೋನ್ ಯಾಕೆ ಇರೋದು, ಫೋನ್ ತೆಗೆಯದಿದ್ದೀರಿ ಅಂತ. ಆದ ಕಾರಣ ಫೋನು 24 ಗಂಟೆ ನನ್ನ ಕೈಸಲ್ಲಿ. ಮತ್ತು ಆಮೇಲೆ ರಾತ್ರಿ ನಾನು ಹೇಳ್ತೇನೆ 9 ಗಂಟೆಗೆ ಮಲಗ್ತೇನೆ, 4:15 ಗಂಟೆಗೆ ಹೇಳ್ತೇನೆ. ಆ ಹೊತ್ತಲ್ಲಿ ಆಫ್ ಮಾಡಿರ್ತೇನೆ. ನನಗೆ ನಿದ್ದೆ ಜಾಸ್ತಿ ಸ್ವಲ್ಪ. ಹಾಂ ನೋಡಿ, ಕುರಿಗೊಬ್ಬರ ಉಪಯೋಗ ಆಗ್ತದೆ ಸರ್? ಏನು ಕುರಿಗೊಬ್ಬರ ಎಷ್ಟು ಸಮಯದಲ್ಲಿ ಹಾಕಬೇಕು ನಾಟಿ ಮಾಡಿ? ನೀವು ಕೋಳಿ ಗೊಬ್ಬರ ಒಂದು ಹಾಕಿದರೆ ಸಾಕಾಗೋದಿಲ್ಲ. ಕೋಳಿ ಗೊಬ್ಬರ ಒಂದು ಹಾಕಿದರೆ ಸಾಕಾಗೋದಿಲ್ಲ. ಅದರಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಅಲ್ವಾ ಸರ್? ನಾಟಿ ಜಾಸ್ತಿ. ನಾಟಿ ಕೋಳಿಯನ್ನು ಅಲ್ಲ, ನಾಟಿ ಮಾಡಿ ನೆಟ್ಟು ಎಷ್ಟು ಸಮಯದಲ್ಲಿ ನಾವು ಹಾಕ್ಬೋದು? ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋದರೆ ಟೈಮ್ ಸಾಕಾಗೋದು. ಈಗಲೇ ಎಷ್ಟೊತ್ತಾಯ್ತು ಈಗ? 12:30. ಹಾಂ, ನಾನು ಮುಗಿಸ್ಬೇಕು. ಯಾಕಂತ ಹೇಳಿದರೆ ನಾನು ಒಂದು 2.5 ಗಂಟೆ ಎಲ್ಲ ಮಾತಾಡಿದ್ದೆ ಕೆಲವು ಕಡೆ. ಇದು ನಾಟಿ ಮಾಡುವಾಗ ನಾನು ಅದರ ವಿಡಿಯೋ ಎಲ್ಲ ಇದೆ, ಬೇಕಿದ್ರೆ ಕಳಿಸ್ತೇನೆ, ಅಥವಾ ನೀವು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಹೋದರೆ ಸಿಗುತ್ತೆ. ನೀವು ನಾಟಿ ಮಾಡುವಾಗ ಸಾವಯವ ಗೊಬ್ಬರ 100 ಗ್ರಾಮ್ಸ್ ಹಾಕಿದರೆ ಸಾಕು. ಆಮೇಲೆ ಕಾಳುಮೆಣಸಿನ ಮುಖ್ಯ ಗುಣ ಅನ್ನೋದಂದರೆ ಎಲೆ ಚಿಗುರ್ತದೆ ಫಸ್ಟಿಗೆ, ಬೇರು ಬಂದಿರೋದಿಲ್ಲ. ಆವಾಗ ನೀವು ಹೇಳ್ತೀರಿ ಜೀವ ಬಂತು ಮುಟ್ಟಿತು ಅಂತ. ನೀವು ಸಸಿ ತರ್ತೀರಿ ಬೇರೆ ಬೇರೆ ಊರುಗಳಿಂದ, ಆವಾಗ ನೋಡಲಿಕ್ಕೆ ಸಸಿ ಚೆನ್ನಾಗಿರ್ತದೆ. ನೀವು ಸಸಿ ನಟ್ಟರೆ ಬರೋದಿಲ್ಲ, ತೆಗೆದು ನೋಡಿದರೆ ಬೇರಿಲ್ಲ, ಹೀಗೆ ಆಗ್ತದೆ. ಆದ ಕಾರಣ ನೀವು ಬೇರು ಬರುವುದು ಮತ್ತೆ ಆದ ಕಾರಣ ನಿಮಗೆ ಅದಕ್ಕೆ ಎಲೆಯ ಮುಖಾಂತರ ನೀವು ಗೊಬ್ಬರ ಕೊಡಬೇಕು. ಆವಾಗ ನೀವು ಪೆಪ್ಪರ್ ಸ್ಪೆಷಲ್ ಅಂತ IISRನವ್ರದ್ದು ಬರ್ತದೆ, ಅದಕ್ಕೆ ಸ್ವಲ್ಪ 90 ಎಲ್ಲ ಹಾಕಿ ರೆಕಮೆಂಡೆಡ್ ಇದೆ ಇಷ್ಟು ಗ್ರಾಮ್ಸ್ ಅಂತ, ಅಷ್ಟು ಕೊಟ್ಟರೆ ನಿಮಗೆ ಗ್ರೋತ್ ಚೆನ್ನಾಗಿ ಬರ್ತದೆ. ಮತ್ತು 6 ತಿಂಗಳು ಕಳೆದ ಮೇಲೆ ಒಂದು 10ರಿಂದ 20 ಗ್ರಾಮ್ಸ್ NPK ಎಲ್ಲ ಕೊಡ್ಬೋದು, ಮೇಲೆ ಬರ್ತದೆ ಬೇಗ. ಮತ್ತು ಬುಡವನ್ನು ಎಂದೂ ಖಾಲಿ ಇಡಬೇಡಿ, ಅದಕ್ಕೆ ಏನಾದರೂ ಕವರ್ ಮಾಡಿ, ಬಜಾವು ಆಗ್ಬೋದು, ತರಗೆಲೆ, ಆಮೇಲೆ ಸೋಗೆಯೂ ಆಗ್ಬೋದು, ಯಾವುದೂ ಆಗ್ಬೋದು. ಮತ್ತು ಇನ್ನೊಂದು ವಿಚಾರ ಇದೆ, ಇಲ್ಲಿ ಯಾರೂ ಕೇಳಲಿಲ್ಲ, ಆದರೂ ನಾನು ಹೇಳ್ತೇನೆ. ಗ್ರಾಫ್ಟೆಡಿನ ಬಗ್ಗೆ ಯಾರೂ ಕೇಳಲಿಲ್ಲ, ಯಾರಾದ್ರು ಕೇಳೋದಿದ್ದರೆ ಕೇಳಿ. ಗ್ರಾಫ್ಟೆಡಿನವರು ಹಸಿ ಎಲೆಗಳನ್ನು ಇಡಬಾರ್ದು. ಮತ್ತು ಗ್ರಾಫ್ಟೆಡ್ನವರು ಬುಡಕ್ಕೆ ಗೊಬ್ಬರ ಕೊಟ್ಟರು ಅದು ಅದರ ತುದಿಗೆ ಹೋಗೋದಿಲ್ಲ. ಯಾಕಂದರೆ ಒಂದೇ ಇದು ಇರೋದು ಅದಕ್ಕೆ ಅಷ್ಟೇ. ಇದು ಕಾಳುಮೆಣಸು ಇದರ ಬುಡದಿಂದ ಹೋಗಬೇಕು. ಅಂಥವರೆಲ್ಲ ಪಾಲಿಯರ್ ಸ್ಪ್ರೇ ಎಲ್ಲ ಕೊಡಬೇಕು ಮೆಣಸಿಗೆ, ಅವರಿಗೂ ಒಳ್ಳೆಯದಾಗ್ತದೆ. ಇಲ್ಲಿ ನಾನು ಮುಗಿಸ್ತೇನೆ. ಇಲ್ಲಿ ನನ್ನನ್ನು ಕರೆದು ಇವರು ಹೇಳಿದರು, ಶಿವಶಂಕರ್ ಸರ್ ಹೇಳಿದರು, ನೀವು ಮಾತಾಡಬೇಕು. ನಾವೇನು ಮಾತಾಡೋದಪ್ಪ ಅಂತಂದರೆ, ನಾವು ಲೋಕಾಭಿರಾಮವಾಗಿ ಮಾತಾಡುವವರು, ನಮಗೆ ಮಾತುಗಾರಿಕೆ ಗೊತ್ತಿಲ್ಲ. ಹೀಗಿರುವಾಗ ಬಂದೆ, ಏನೋ ನನಗೆ ಗೊತ್ತಿದ್ದನ್ನು ಸ್ವಲ್ಪ ಹೇಳಿದೆ. ಅದರಲ್ಲಿ ಕೆಲವು ತಪ್ಪಿರಲಿಕ್ಕೂ ಸಾಕು, ನನ್ನ ಅನುಭವದ ಮಾತನ್ನು ನಾನು ಹೇಳಿದ್ದು. ಇಲ್ಲಿ ನನಗೆ ಅವಕಾಶ ಕೊಟ್ಟದ್ದಾಗಿ ಜಿಲ್ಲಾ ಕೃಷಿಕ ಸಮಾಜ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ, ವಿಜ್ಞಾನಿಗಳಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ವಂದಿಸ್ತಾ ನನ್ನ 1-2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನಮ್ಮ ಪ್ರಗತಿಪರ ರೈತರು ಮತ್ತು ನಮ್ಮ ಊರಿನವರೇ ಆದಂಥ ಬಲ್ನಾಡ್ ಶ್ರೀ ಸುರೇಶ್ ಅವರು ತುಂಬ ತಮ್ಮ ಅನುಭವದ ಮಾತುಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿರ್ತಾರೆ. ಅದರಲ್ಲೂ ಕಾಳುಮೆಣಸಿನ ಕೃಷಿಯಲ್ಲಿ ತುಂಬ ಚೆನ್ನಾಗಿ ತಮ್ಮ ಅನುಭವದಿಂದ ಕಲಿಕೆಯೊಂದಿಗೆ ಅವರು ನೂತನವಾಗಿ ಮಾಡಿರುತ್ತಾರೆ. ಅವರಿಗೆ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.